ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು, ಉಜಿರೆ. ನಮಸ್ಕಾರ. V4 ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ತೊಮ್ಮೆ ನಮಸ್ಕಾರ. ಅದರಲ್ಲೂ ಕೂಡ ಸೂರ್ಯ ನಮಸ್ಕಾರ, ಇನ್ನು ಅದರಲ್ಲೂ ಕೂಡ ಕೋಟಿ ನಮಸ್ಕಾರ, ಮತ್ತು ಅದರಲ್ಲೂ ಕೂಡ 75 ಕೋಟಿ ಸೂರ್ಯ ನಮಸ್ಕಾರ. ಈ ವಿಚಾರವಾಗಿ ಇವತ್ತು ನಾವು ಮಾತಾಡಲಿಕ್ಕಿದ್ದೇವೆ ವೀಕ್ಷಕರೇ. ಇವತ್ತಿನ ನಮ್ಮ ಈ ಒಂದು ಮಾತುಕತೆಯಲ್ಲಿ ಇಬ್ಬರು ಯೋಗ ತಜ್ಞರುಗಳಿದ್ದಾರೆ. ಡಾಕ್ಟರ್ ಕುಶಾಲಪ್ಪ ಗೌಡ ಅವರು ಮತ್ತು ಶ್ರೀಕಾಂತ್ SV. ನಾನು ಇಬ್ಬರನ್ನು ಕೂಡ ಈ ಒಂದು ಮಾತುಕತೆಗೆ ಪ್ರೀತಿಯಿಂದ ಸ್ವಾಗತ ಮಾಡ್ತಿದ್ದೇನೆ. ಕುಶಾಲಪ್ಪ ಅವರೇ ಮತ್ತು ಶ್ರೀಕಾಂತ್ ಅವರೇ. ಶ್ರೀಕಾಂತ್ ಅವರು ಮತ್ತು ಕುಶಾಲಪ್ಪ ಅವರು ಇಬ್ಬರು ಕೂಡ ಯೋಗಿಕ್ ಸೈನ್ಸ್ನಲ್ಲಿ ಸ್ನಾತಕೋತ್ತರ ಪದವೀಧರರು, MSc ಯೋಗಿಕ್ ಸೈನ್ಸ್ ಮಾಡಿರುವವರು. ಶ್ರೀಕಾಂತ್ ಅವರು ಆಯಾಮ ಯೋಗ ಆ್ಯಂಡ್ ಹೀಲಿಂಗ್ ಸೆಂಟರ್ ಮಂಗಳೂರು, ಇದರ ನಿರ್ದೇಶಕರಾಗಿದ್ದಾರೆ. ಅವರದೇ ಒಂದು ಸಂಸ್ಥೆ, ಆ ಮೂಲಕ ಯೋಗದ ಪ್ರಚಾರ ಮತ್ತು ಯೋಗ ಥೆರಪಿಯನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ. ಕುಶಾಲಪ್ಪ ಗೌಡ ಅವರು ಕೂಡ ಆವಿಷ್ಕಾರ್ ಯೋಗ ಕೇಂದ್ರದ ನಿರ್ದೇಶಕರು. ಆ ಮೂಲಕವಾಗಿ ಜಿಲ್ಲೆ ಮತ್ತು ಮಂಗಳೂರು ವ್ಯಾಪ್ತಿಯಲ್ಲಿ ಅನೇಕ ಕಡೆ ನಿರಂತರವಾಗಿ ಯೋಗ ತರಬೇತಿಗಳನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ. ಮತ್ತು ಏನೋಪಾಯ ಯೋಗಿಕ್ ಆ್ಯಂಡ್ ನ್ಯಾಚುರೋಪತಿ ಸಂಸ್ಥೆಯಲ್ಲಿ ರಿಸರ್ಚ್ ಫೆಲೋ ಆಗಿ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ವೀಕ್ಷಕರೇ, ಈಗಾಗಲೇ ಯೋಗದ ಬಗ್ಗೆ ಸಾಕಷ್ಟು ನಮ್ಮಲ್ಲಿ ಮಾಹಿತಿಗಳು, ಜಾಗೃತಿಗಳು ಇದ್ದಾವೆ. ನಾವು ಕಳೆದ ಒಂದು 10-20 ವರ್ಷಗಳಿಗೆ ಕಂಪೇರ್ ಮಾಡಿದರೆ ಇವತ್ತಿನ ಸಂದರ್ಭದಲ್ಲಿ ಯೋಗದ ಬಗ್ಗೆ ನಮ್ಮಲ್ಲಿ ಒಂದು ದೊಡ್ಡ ಮಟ್ಟಕ್ಕೆ ಒಂದು ಒಳ್ಳೆಯ ಜಾಗೃತಿ ಇದೆ. ನಾವು ವಿಶ್ವ ಯೋಗ ದಿನಾಚರಣೆಯನ್ನು ಆಚರಣೆ ಮಾಡ್ತೇವೆ ಮತ್ತು ಶಾಲೆ ಕಾಲೇಜುಗಳಲ್ಲಿ ಯೋಗದ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇದ್ದೇವೆ. ಈ ಬಾರಿ 75 ಕೋಟಿ ಸೂರ್ಯ ನಮಸ್ಕಾರ, ಭಾರತ ಸ್ವಾತಂತ್ರ್ಯದ 75ನೇ ವರ್ಷದ ಸಂಭ್ರಮ, ಅಮೃತ ಮಹೋತ್ಸವದ ಈ ಒಂದು ಸಂದರ್ಭದಲ್ಲಿ ಈ ಒಂದು ಸ್ವಾತಂತ್ರ್ಯೋತ್ಸವವನ್ನು ಕೂಡ 75ನೇ ವರ್ಷದ ಸ್ವಾತಂತ್ರ್ಯೋತ್ಸವವನ್ನು ಅದಕ್ಕೊಂದು ಹೊಸ ಮೆರಗು ಅಥವಾ ಆ ಸಂಭ್ರಮಕ್ಕೆ ಮತ್ತೊಂದು ಮೆರಗು ಕೊಡುವ ನಿಟ್ಟಿನಲ್ಲಿ ದೇಶದೆಲ್ಲೆಡೆ ದೇಶದ ನಾಗರಿಕರು 75 ಕೋಟಿ ಜನ ಸೂರ್ಯ ನಮಸ್ಕಾರದಲ್ಲಿ ಪಾಲ್ಗೊಳ್ಳುವಂಥದ್ದು. ಈ ಬಗ್ಗೆ ಇವತ್ತಿನ ಈ ಒಂದು ಮಾತುಕತೆಯಲ್ಲಿ ಯೋಗ ಪಟುಗಳು, ಯೋಗ ನಿರ್ದೇಶಕರು, ಯೋಗ ಪ್ರಚಾರಕರು ಆಗಿರುವಂಥ ಕುಶಾಲಪ್ಪ ಗೌಡ ಅವರು ಮತ್ತು ಶ್ರೀಕಾಂತ್ ಅವರು ಮಾತಾಡಲಿಕ್ಕಿದ್ದಾರೆ. ಇದು ಕುಶಾಲಪ್ಪ ಗೌಡ, ನಿಮಗೆ ನಾನು ಮೊದಲಾಗಿ ಕೇಳುವಂಥದ್ದು, ಏನಿದು 75 ಕೋಟಿ ಸೂರ್ಯ ನಮಸ್ಕಾರ ಕಾರ್ಯಕ್ರಮ? ಎಲ್ಲ ವೀಕ್ಷಕರಿಗೂ ಮತ್ತೊಮ್ಮೆ ನಮಸ್ಕಾರ, ವಿಶೇಷವಾಗಿ ಸೂರ್ಯ ನಮಸ್ಕಾರ. ನಮಗೆ ಎಲ್ರಿಗೂ ಗೊತ್ತಿದೆ, ನಾವು ಈ ವರ್ಷ 75ನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವದಲ್ಲಿದ್ದೀವಿ. ಇದಕ್ಕೆ ಪೂರಕವಾಗಿ ನಮ್ಮದು ಕಳೆದ ಸುಮಾರು ವರ್ಷಗಳಿಂದ ಕೇಂದ್ರ ಸರ್ಕಾರ ಯೋಗಕ್ಕೆ ಅದರದೇ ಆದಂಥ ಒಂದು ಮಾನ್ಯತೆಯನ್ನು ಕೊಡ್ತಾ ಬಂದಿದೆ. ಈ ವರ್ಷದಲ್ಲಿ ವಿಶೇಷವಾಗಿ ಸೂರ್ಯ ನಮಸ್ಕಾರ ಆಚರಣೆಗೆ ಸಂಬಂಧಪಟ್ಟಾಗೆ ಇವತ್ತು ನಾವೆಲ್ಲರೂ ಮಕರ ಸಂಕ್ರಮಣದ ಸಂಭ್ರಮದಲ್ಲಿದ್ದೀವಿ. ಮತ್ತೊಮ್ಮೆ ಎಲ್ಲರಿಗೂ ಮಕರ ಸಂಕ್ರಮಣದ ಶುಭಾಶಯದೊಟ್ಟಿಗೆ ಕೇಂದ್ರ ಸರ್ಕಾರದಿಂದಲೇ ನಿರ್ದೇಶನಪಟ್ಟು ಈ ಸೂರ್ಯ ನಮಸ್ಕಾರದ ಯಜ್ಞ ಅನ್ನುವ ರೂಪದಲ್ಲಿ ಪ್ರಾರಂಭವಾಗಿದೆ. 21 ದಿವಸ ನಡೀತದೆ. ಇದು ಬರುವ ಫೆಬ್ರವರಿ ಅದು ಕೊನೆ ಆಗ್ತದೆ. ಇದರಲ್ಲಿ ಬೇರೆ ಬೇರೆ ರೂಪದಲ್ಲಿ ಸುಮಾರು 75 ಕೋಟಿ ಜನರು ಭಾಗವಹಿಸಬೇಕು. 75 ಕೋಟಿ ಸೂರ್ಯ ನಮಸ್ಕಾರಗಳು ಅಭ್ಯಾಸದ ನಡೀಬೇಕು ಅನ್ನೋದಕ್ಕೆ ಅದರದ್ದೇ ಆದಂಥ ಒಂದು ಪೋರ್ಟಲ್, ಆನ್ಲೈನ್ ಪೋರ್ಟಲ್ ರಿಜಿಸ್ಟ್ರೇಷನ್ ಇದೆ. ಅದರ ದಿನದಿಂದ ದಿನಕ್ಕೆ ಅದರ ಅಪ್ಡೇಟ್ ಮಾಡುವಂತಹ ಪ್ರೊಸೀಜರ್ಸ್ ಇದೆ. ಆ ರೀತಿಯಲ್ಲಿ ನಾವು ಅಂತಿಮವಾಗಿ ಎಲ್ಲವೂ ಲೆಕ್ಕಕ್ಕೆ ಸಿಗುತ್ತೆ ಅಂತಿಮವಾಗಿ ಲೆಕ್ಕಕ್ಕೆ ಸಿಗುತ್ತೆ. ಅದಲ್ಲದೆ ಇದಕ್ಕೆ ಅಧಿಕೃತವಾಗಿ ಸರ್ಕಾರದಿಂದಲೇ ಸುತ್ತೋಲೆಗಳು ಹೊರಟಿದೆ. ಎಲ್ಲ ಉದಾಹರಣೆಗೆ ಆಲ್ ಇಂಡಿಯಾ ಯೂನಿವರ್ಸಿಟಿಗೆ, ಎಲ್ಲ ಯೂನಿವರ್ಸಿಟಿಗಳಿಗೆ ಸುತ್ತೋಲೆ ಹೋಗಿದೆ. ಇಲ್ಲಿ ನೀವು ಕಡ್ಡಾಯವಾಗಿ ಇದರ ಒಂದು ಸೂರ್ಯ ನಮಸ್ಕಾರ ತರಬೇತಿ ಮತ್ತೆ ಅಭ್ಯಾಸ ಅನುಷ್ಠಾನ ಆಗಬೇಕು ಅಂತೇಳಿ ಯುವಜನ ಮತ್ತೆ ಕ್ರೀಡಾ ಇಲಾಖೆಯ ಮುಖಾಂತರ ಹೋಗಿದೆ. ನಾವು ಇಲ್ಲಿ ಕುಶಾಲಪ್ಪ ಅವರೇ ಈ ಒಂದು ವಿಡಿಯೋದಲ್ಲಿ ಈಗ ನೋಡ್ತಾ ಇದ್ದೇವೆ, ಇದು ಸೂರ್ಯ ನಮಸ್ಕಾರ ನೀವು ಹೇಳಿದಾಗೆ ಅಭಿಯಾನ ಆರಂಭವಾಗಿರುವಂತದ್ದು. ಎಸ್, ಈ ರೀತಿಯಲ್ಲಿ ಈಗ ಅದನ್ನು ಒಂದು ರೀತಿಯಲ್ಲಿ ಸರ್ಕಾರದ ಇಲಾಖೆಯಿಂದಲೂ ಅದನ್ನು ಅಧಿಕೃತವಾಗಿ ಗೊಳಿಸಿದಾಗೆ ಜನಸಾಮಾನ್ಯರು ಸಹ ಸಾಮಾನ್ಯವಾಗಿ ನಾವು ವರ್ಷಲು ರಥಸಪ್ತಮಿ ದಿವಸ ಸೂರ್ಯ ನಮಸ್ಕಾರ ಸಾಮೂಹಿಕವಾಗಿ ಅಭ್ಯಾಸ ಮಾಡುವಂಥದ್ದು ರೂಢಿ. ಆದರೆ ಈ ಸಾರಿ ನಾವು ಈ ರೀತಿ ಅಧಿಕೃತವಾದಂಥ ಸರ್ಕಾರದ ಮಕರ ಸಂಕ್ರಮಣ ದಿವಸ ಪ್ರಾರಂಭ ಮಾಡಿ, ವಿಶೇಷವಾಗಿ ನಾಡಿದ್ದು ನಮ್ಮ ಗಣರಾಜ್ಯೋತ್ಸವ ದಿವಸ ತ್ರಿವರ್ಣ ಧ್ವಜದ ಎದುರಲ್ಲಿ ಸಂಗೀತದೊಂದಿಗೆ ಒಂದು ಸೂರ್ಯ ನಮಸ್ಕಾರ ಮಾಡಬೇಕು ಅನ್ನುವಂಥದ್ದು ಸಹ ಒಂದು ಮಾರ್ಗದರ್ಶನ ನೀಡಿದೆ. ಕ್ರೀಡಾ ಇಲಾಖೆ ಮತ್ತೆ ಸಂಸ್ಕೃತಿ ಮತ್ತೆ ಕ್ರೀಡಾ ಇಲಾಖೆ ಆಗಿರ್ಬೋದು, ಯುವಜನ ಇಲಾಖೆ ಆಗಿರ್ಬೋದು, ಆಯುಷ್ ಇಲಾಖೆಯ ಮುಖಾಂತರ ಕೇಂದ್ರ ಸರ್ಕಾರದ ಒಂದು
ನಿರ್ದೇಶನದೊಟ್ಟಿಗೆ ಈ ಕಾರ್ಯಕ್ರಮ ಈಗ ಪ್ರಾರಂಭವಾಗಿದೆ. ನಮ್ಮ ಆವಿಷ್ಕಾರ ಯೋಗದಲ್ಲಿ ಇವತ್ತು ಬೆಳಿಗ್ಗೆನೆ ಪ್ರಾರಂಭ ಮಾಡಿದ್ವಿ. ಅದರದ್ದು ಬೆಳಿಗ್ಗೆನೆ ಪ್ರಾರಂಭ ಮಾಡಿ ಅದರದ್ದು ಒಂದು ಅಪ್ಲೋಡ್ ನಾವು ಕಳಿಸ್ಕೊಟ್ಟಿದ್ವಿ ಆಲ್ರೆಡಿ. ಮಕರ ಸಂಕ್ರಾಂತಿ ದಿವಸ ಆರಂಭವಾಗಿರುವ ಮಕರ ಸಂಕ್ರಾಂತಿ ದಿವಸ ಒಂದು ಒಂದು ಹೊಸ ಮನ್ವಂತರ ಅಂತ ಹೇಳ್ತೇವೆ ನಾವು. ಮಕರ ಸಂಕ್ರಾಂತಿ ಕರ್ಕಟ ರಾಶಿಯಿಂದ ಮಕರ ಬರುವಂಥದ್ದು ಸೂರ್ಯ ಅಲ್ವಾ, ಉತ್ತರಾಯಣದ ಇದಕ್ಕೆ ಮಕರಕ್ಕೆ ಬರುವಂಥದ್ದು ಒಂದು ಹೊಸ ಮನ್ವಂತರ ಆರಂಭ ಆಗುತ್ತೆ ಅಂತ. ಎಸ್. ಆ ಹಿನ್ನೆಲೆಯಲ್ಲಿ ಈ ಒಂದು ಸೂರ್ಯ ನಮಸ್ಕಾರದ ಅಭಿಯಾನ ಕೂಡ ಮಕರ ಸಂಕ್ರಾಂತಿ ದಿವಸವೇ ಆರಂಭ ಆಗ್ತಾ ಉಂಟು. ಇದು ಕುಶಾಲಪ್ಪರೇ, ಈಗ ನೀವು ಈಗಾಗಲೇ ಹೇಳಿದ್ರಿ, ಹೌದು, ಇದು ಒಂದು ಕಾರ್ಯಕ್ರಮದಲ್ಲಿ ನಡೀಬೇಕಂತ ಎಲ್ಲ ಶಾಲಾ ಕಾಲೇಜುಗಳಿಗೆ ಮತ್ತು ಯೂನಿವರ್ಸಿಟಿಗಳಿಗೆಲ್ಲ ಸುತ್ತೋಲೆಗಳು ಬಂದಿದೆ ಅಂತ. ಈಗ ನಾನು ಮಂಗಳೂರಿನ ವಿಚಾರಕ್ಕೆ ಬರುವಾಗ, ಮಂಗಳೂರಿನಲ್ಲಿ ಸಾಮಾನ್ಯವಾಗಿ ಯಾವ ರೀತಿಯ ಸಿದ್ಧತೆಗಳು ಎಲ್ಲೆಲ್ಲಿ ಮಾಡಿಕೊಂಡಿದ್ದಾರೆ? ಯಾಕಂದ್ರೆ ನೀವು ಸಾಮಾನ್ಯವಾಗಿ ಎಲ್ಲ ಸಂಸ್ಥೆಗಳ ಜೊತೆಗೆಲ್ಲ ಒಂದು ನಿಮ್ಮನ್ನು ಜೋಡಿಸಿಕೊಂಡವರು. ಈಗ ಸಾಮಾನ್ಯವಾಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಅದನ್ನು ಅನುಷ್ಠಾನ ಮಾಡಲಿಕ್ಕೆ ಶಿಕ್ಷಣ ಇಲಾಖೆಗಳು ಅದಕ್ಕೆ ಬೇಕಾದಂಥ ಪೂರ್ವ ಸಿದ್ಧತೆ ಮಾಡ್ತಾ ಇದೆ. ಉದಾಹರಣೆಗೆ ನಮ್ಮ ಎನಪ V4NEWS ಸಹ ಈ ಸೂರ್ಯ ನಮಸ್ಕಾರ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಾಗಿ ರೂಪುರೇಷೆಗಳಾಗ್ತಾ ಇದೆ. ಅದು ಇನ್ನು ಈ 4 ಫೆಬ್ರವರಿ ಒಳಗಡೆ ಅದು ಮುಗಿಸ್ಬೇಕು ನಾವು ಅದನ್ನು. ಅದೇ ರೀತಿ ಎಲ್ಲ ಶಿಕ್ಷಣ ಸಂಸ್ಥೆಯಲ್ಲಿ ಅದನ್ನು ಅನುಷ್ಠಾನ ಮಾಡಲಿಕ್ಕೆ ಬೇಕಾದಂತ, ಯಾಕೆಂದ್ರೆ ಈಗ ಮಂಗಳೂರಿನ ಕರ್ನಾಟಕ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಲ್ಲಿ ಕೂಡ ನೋಡಿದ್ದೆವು. ಹೌದು, ಯಾಕೆಂದ್ರೆ ಈಗ ಮಂಗಳೂರು ವಿಶ್ವವಿದ್ಯಾನಿಲಯವನ್ನು ಸಹ ಯೋಗ ಸಬ್ಜೆಕ್ಟ್ ಅನ್ನು ಓಪನ್ ಎಲೆಕ್ಟಿವ್ ಸಬ್ಜೆಕ್ಟ್ ಆಗಿ ಎಲ್ಲ ಡಿಗ್ರಿ ಕಾಲೇಜಿನಲ್ಲಿ ಇಂಟ್ರೊಡ್ಯೂಸ್ ಮಾಡಿದೆ. ಇನ್ನು ಆ ಇಂಟ್ರೊಡ್ಯೂಸ್ ಮಾಡಿದ್ರಲ್ಲಿ ಈ ಸೂರ್ಯ ನಮಸ್ಕಾರವನ್ನು ಅಭ್ಯಾಸ ಮಾಡಿಸಬೇಕು ಅನ್ನುವಂಥದ್ದು ಸಹ ಮಂಗಳೂರು ವಿಶ್ವವಿದ್ಯಾನಿಲಯವು ಎಲ್ಲಾ ಡಿಗ್ರಿ ಕಾಲೇಜುಗಳಿಗೆ ಹೌದು, ಫಸ್ಟ್ ಇಯರ್ ಡಿಗ್ರಿಯಲ್ಲಿ ಯೋಗ ಸಬ್ಜೆಕ್ಟ್ ಒಂದು ಎಲೆಕ್ಟಿವ್ ಓಪನ್ ಎಲೆಕ್ಟಿವ್ ಐಚ್ಛಿಕ ವಿಚಾರವಾಗಿ ಕೊಟ್ಟಿದೆ. ಅದು ನ್ಯೂ ಎಜುಕೇಶನ್ ಪಾಲಿಸಿಯ ಒಂದು ಪ್ರಥಮ ಯೂನಿವರ್ಸಿಟಿ, ನಮ್ಮ ಮಂಗಳೂರು ಯೂನಿವರ್ಸಿಟಿ ಅದನ್ನು ಇಂಪ್ಲಿಮೆಂಟ್ ಮಾಡ್ತಾ ಇರೋದರಲ್ಲಿ ಅದೀಗ ಎಲ್ಲ ಕಾಲೇಜುಗಳಲ್ಲಿ ಪ್ರಾರಂಭ ಆಗ್ತಾ ಇದೆ. ಮತ್ತೆ ಇನ್ನೊಂದಷ್ಟು ಅದರ ವೇಗ ಪಡೆಯಲಿಕ್ಕೆ ಸ್ವಲ್ಪ ಈಗ ನೀವು ಹೇಳಿದಾಗೆ ಆಯ್ತು, ಕಾಲೇಜು ವಿದ್ಯಾರ್ಥಿಗಳು, ವಿಶ್ವವಿದ್ಯಾನಿಲಯ ವಿದ್ಯಾರ್ಥಿಗಳೆಲ್ಲ ಪಾಲ್ಗೊಳ್ತಾರೆ. ಈಗ ಜನಸಾಮಾನ್ಯರು ಯಾವ ರೀತಿ ಈ ಸೂರ್ಯ ನಮಸ್ಕಾರ ಅಭಿಯಾನದಲ್ಲಿ ಪಾಲ್ಗೊಳ್ಳುವಂಥದ್ದು ಮತ್ತು ಹೇಗೆ, ಅದಕ್ಕೆ ಯಾವ ರೀತಿಯ ಪ್ಲಾನ್ಗಳು ಅಂತ? ಅದು ಸ್ವಲ್ಪ ಇನ್ನೂ ಸಹ ಜನಸಾಮಾನ್ಯರಿಗೆ ತಲುಪುವ ಮಟ್ಟಿಗೆ ತಲುಪಲಿಲ್ಲ ಅನ್ನುವಂಥ ನನ್ನ ಅಭಿಪ್ರಾಯ ಇದೆ. ಯಾಕೆಂತ ಹೇಳಿದ್ರೆ ಇದು ಸುತ್ತೋಲೆ ಮುಖಾಂತರ ಬಂದಿರೋದ ಏನು ಗೊತ್ತಿಲ್ಲ. ಯಾಕೆ ಮತ್ತೆ ಎರಡು ಗೊಂದಲ ಇದೆ. ನಾವು ಸಾಮಾನ್ಯವಾಗಿ ಪ್ರತಿ ವರ್ಷ ರಥಸಪ್ತಮಿ ದಿವಸ ಎಲ್ಲ ಸಂಘ ಸಂಸ್ಥೆಗಳು ಮತ್ತೆ ಯೋಗಕ್ಕೆ ಸಂಬಂಧಪಟ್ಟ ಸಂಸ್ಥೆಗಳು ರಥಸಪ್ತಮಿ ದಿವಸ ಸಾಮೂಹಿಕ ಯೋಗ ಅಭ್ಯಾಸ ಮಾಡುವಂಥದ್ದು ರೂಢಿಸಿಕೊಂಡಿದೆ. ಇದೊಂದು ಮಧ್ಯದಲ್ಲಿ ಹೊಸತಾಗಿ ಈ ವರ್ಷ ಆಚರಣೆಗೆ ಬರಬೇಕಾದಂತ ಕ್ರಮ. ಅಂತ ಸಂದರ್ಭದಲ್ಲಿ ಸ್ವಲ್ಪ ನಿಮ್ಮಂತ ಯೋಗ ನಿರ್ದೇಶಕರುಗಳು ಜನರ ನಡುವೆ ಪ್ರಚಾರ ಮಾಡುವಂಥದ್ದು, ಮಾಧ್ಯಮಗಳ ಅಭಿಯಾನದ ಬಗ್ಗೆ ಪ್ರಚಾರ ಕೊಡುವಂಥದ್ದು. ಇದು ಶ್ರೀಕಾಂತ್ ಸರ್ ಅವರೇ, ಎಸ್, ಯೋಗ ಮತ್ತು ಅದರ ಹಿನ್ನೆಲೆ ಒಳಗಡೆ ನೀವು ಸೂರ್ಯ ನಮಸ್ಕಾರವನ್ನು, ಅದಕ್ಕಿರುವ ಮಹತ್ವವನ್ನು ಹೇಳುವುದಿದ್ದರೆ ಯಾವ ರೀತಿ? ಎಲ್ಲ ವೀಕ್ಷಕರಿಗೂ ಸಪ್ರೇಮ ವಂದನೆಗಳು, ನಮಸ್ಕಾರಗಳು. ಎಲ್ರಿಗೂ ಮಕರ ಸಂಕ್ರಮಣದ ಶುಭಾಶಯಗಳು. ಖಂಡಿತ ಸರ್, ಯೋಗದ ಬಗ್ಗೆ ಮಾತಾಡೋದಿದ್ರೆ, ಯೋಗ ಅನ್ನೋದು ಜೀವನವನ್ನ ಬಹಳ ಚೆನ್ನಾಗಿ ನೋಡಲ್ಪಟ್ಟಂತ ಒಂದು ಶಾಸ್ತ್ರ. ಇದು ತುಂಬಾ ಮಂದಿ ಎಷ್ಟು ಅಭ್ಯಾಸ ಮಾಡ್ತಾರೋ ಇಲ್ಲೋ ಅದು ಅವರವರಿಗೆ ಬಿಟ್ಟದ್ದು. ಆದ್ರೆ ಯಾವುದೇ ಒಂದು ಸಂಸ್ಕೃತಿಯನ್ನು ನೋಡುವಾಗ ಅದರಲ್ಲಿ ಎಕ್ಸೋಟೆರಿಕ್ ಮತ್ತೆ ಇಸೋಟೆರಿಕ್ ಅಂತ 2 ಸೆಕ್ಷನ್ ಉಂಟು. ಈಗ ಅದು ಹೇಗೆ ಅಂತ ಹೇಳಿದ್ರೆ, ಒಂದು ಗಿಡ ನೋಡಿದ ಹಾಗೆ, ಒಂದು ಮರವನ್ನು ನಾವು ನೋಡುವಾಗ ಗಿಡದ ಮರ, ರೆಂಬೆ, ಕೊಂಬೆ ಎಲ್ಲ ಕಣ್ಣಿಗೆ ಕಾಣ್ತದೆ, ಅದು ಜಗತ್ತಿಗೆ ಕಾಣ್ತದೆ, ಆ ಮರ ಉಂಟು, ಅದು ಉಂಟು ಅಂತ. ಆದ್ರೆ ಅದಕ್ಕೆ ಆಧಾರವಾಗಿರುವುದು ಯಾವುದು? ಅದರ ಬೇರು. ಅದು ಕಾಣೋದಿಲ್ಲ ಅಲ್ವಾ? ಸೊ ಯಾವುದೇ ಸಂಸ್ಕೃತಿಯಲ್ಲಿ ತುಂಬಾ ಜನರಿಗೆ ಗೊತ್ತಿರುವಂತದ್ದು ಒಂದು, ಬಹಳಷ್ಟು ಕೆಲವೇ ಜನರಿಗೆ ಗೊತ್ತಿರುವಂತದ್ದು ಅದು ಆಧ್ಯಾತ್ಮಿಕ, ಅದು ರೂಟ್. ಸೊ ಭಾರತೀಯ ಸಂಸ್ಕೃತಿಗೆ ನಿಮ್ಗೆ ಒಂದು ರೂಟ್ ಬೇಕು ಅಂತ ಕೇಳಿದ್ರೆ ಸಾಮಾನ್ಯವಾಗಿ ನಾವು ನೋಡಬಹುದಾದ್ದು ಯೋಗವನ್ನ. ಓಕೆ, ಪ್ರಾಕ್ಟಿಕಲಿ ಅದರ ಅಪ್ಲಿಕೇಶನ್. ಸೊ ಈ ದೃಷ್ಟಿಯಲ್ಲಿ ನಾವು ನೋಡುವಾಗ ಸೂರ್ಯನಿಗೆ ನಮಸ್ಕಾರ ಇದು ಯಾಕೆ ವಿಶೇಷ ಅಂತ ನಾವು ಯಾರು ನಮ್ಮಲ್ಲಿ ನಮ್ಮ ಹಿರಿಯರುಗಳು ಕೂಡ ಅವ್ರು ಯೋಗ ಮಾಡಿದಾರೋ ಮಾಡ್ಲಿಲ್ಲ ಗೊತ್ತಿಲ್ಲ, ಬೆಳಿಗ್ಗೆ ಎದ್ದು ಮೊದಲೆಲ್ಲ ಸೂರ್ಯ ದೇವರಿಗೆ ಒಂದು ನಮಸ್ಕಾರ ಮಾಡಲಿಕ್ಕೆ. ನಮ್ಮಲ್ಲಿ ಸನಾತನ ಸಂಸ್ಕೃತಿಯಲ್ಲಿ ಹೇಗುಂಟು ಅಂತ ಹೇಳಿದ್ರೆ, ಯಾವುದೆಲ್ಲ ನಮ್ಮನ್ನು ಪೋಷಿಸ್ತದೋ, ಪಾಲಿಸ್ತದೋ, ನಮಗೆ ಬೆಂಬಲವಾಗಿ ನಿಲ್ತದೋ ಅದೆಲ್ಲವನ್ನು ನಾವು ಗೌರವಿಸ್ತೇವೆ. ಆದ್ರೆ ನಮ್ಮ ಜೀವನ ಅನ್ನೋದು ಸೂರ್ಯನ ಮೇಲೆ ಅವಲಂಬಿತವಾಗಿ ಉಂಟು. ಸೂರ್ಯ ಒಂದು 6 ತಿಂಗಳು ರಜೆ ತಕೊಂಡ ಅಂತ ಹೇಳಿದ್ರೆ ಮತ್ತೆ ನಾವು ಯಾರು ಇರೋದಿಲ್ಲ ಅಲ್ವಾ? ನಮ್ಮ ಎಲ್ಲ ಜೈವಿಕ
ಪ್ರಕ್ರಿಯೆಗಳು. ಈಗ ನಮ್ಗೆ ಸಸ್ಯ ಮೂಲವಾದ ನಾವು ಆಹಾರವನ್ನೆಲ್ಲ ತಗೊಳ್ಳುವಂಥದ್ದು, ಸಸ್ಯ Oxygen- ಪ್ರಾಣಿಗಳಿಗೂ oxygen ಆಹಾರ ಇಲ್ಲದಿದ್ರೆ ಬದುಕಲಿಕ್ಕೆ ಹೌದು, ಆಗೋದಿಲ್ಲ. ಸಸ್ಯದಿಂದ. ಸಸ್ಯ ಕೆಲಸ ಮಾಡ್ಬೇಕಾದ್ರೆ ಸೂರ್ಯನ ಬೆಳಕು ಬೇಕು. ನಮ್ಗೆ ದಿನಕರ ಅಂತ ಹೇಳ್ತೇವೆ ನಾವು. ನಮ್ಮ ದಿನ ಇರುವುದು ಸೂರ್ಯನಿಂದಾಗಿ. ದಿನಕರ ಅಂತ ಹೇಳ್ತೇವೆ, ರವಿ ಅಂತ ಮತ್ತೆ ಹೇಳ್ತೇವೆ, ನಾವು ಆದಿತ್ಯ ಅಂತ ಪ್ರಾಣಶಕ್ತಿಯ ಹೇಳ್ತೇವೆ, ಹೆಸರುಗಳಿಂದ ನಾವು ಕರಿತೇವೆ. ಅವನನ್ನು ಮಿತ್ರ ಅಂತ ಕರಿತೇವೆ, ಅತ್ಯಂತ ಶ್ರೇಷ್ಠವಾದ ಫ್ರೆಂಡ್ ಅವ. ಓಕೆ, ಸೊ ಆದ್ರಿಂದ ಸೂರ್ಯನಿಲ್ಲದಿದ್ರೆ ನಾವಿಲ್ಲ. ಆದ್ರಿಂದ ನಮ್ಮ ಅಸ್ತಿತ್ವಕ್ಕೆ ಯಾವುದೊಂದು ಕಾರಣವೋ ಅದನ್ನು ಗೌರವಿಸುವುದು ಒಂದು ವಿಶೇಷ ಅಲ್ಲ, ನಾವು ಗೌರವಿಸುವುದೇ. ಆದ್ರಿಂದ ಮತ್ತೆ ಕೆಲವರು ಹೇಳ್ತಾರೆ ಪೌರಾಣಿಕ ಹಿನ್ನೆಲೆಯಲ್ಲಿ ನಮಸ್ಕಾರ ಪ್ರಿಯೋ ಭಾನು ಅಂತ. ಒಬ್ಬೊಬ್ಬ ದೇವರಿಗೆ ಒಂದೊಂದು ಇಷ್ಟ ಅಂತೆ. ಈಶ್ವರನಿಗೆ ಅಭಿಷೇಕ ಮಾಡಿದ್ರೆ ಇಷ್ಟ, ವಿಷ್ಣುವಿಗೆ ಅಲಂಕಾರ ಮಾಡಿದ್ರೆ ಇಷ್ಟ, ಭಾನುವಿಗೆ ನಮಸ್ಕಾರ ಮಾಡಿದ್ರೆ ಇಷ್ಟ, ನಮಸ್ಕಾರವೇ ಮಾಡಬೇಕಾಯ್ತು ಅಂತ. ಇನ್ನು ವೈದಿಕ ಹಿನ್ನೆಲೆಯನ್ನು ನಾವು ಗಮನಿಸುವುದಿದ್ರೆ, ಯಾಕಂದ್ರೆ ನಮ್ಗೆ ನಾವು ವೇದ ಮೂಲದವರು, ತ್ರಿಚಕಲ್ಪ ನಮಸ್ಕಾರ ಅಂತ ವೈದಿಕರು ಮೊದಲಿಂದ ಮಾಡ್ತಾ ಬರ್ತಾ ಇದ್ದಾರೆ. ಸಾಮಾನ್ಯವಾಗಿ ಮಾಘ ಮಾಸದಲ್ಲಿ ಈ ಸೂರ್ಯ ನಮಸ್ಕಾರದಂಥದನ್ನೇ ಒಂದು 3 ಮಂತ್ರಗಳನ್ನು, ಅದು ಉದ್ಯನ್ನದ್ಯ ಮಿತ್ರ ಮಹ ಆರೋಹನ್ನುತ್ತರಾಂದಿವಂ ಹೃದ್ರೋಗಂ ಮಮ ಸೂರ್ಯ ಹರಿಮಾಣಂ ಚನಾಶಯ ಅಂತ ಒಂದು ಒಂದು ಸೂಕ್ತ ಅಂತ ಒಂದು 3 ಸೂಕ್ತಗಳನ್ನು ಸೇರಿಸಿಕೊಂಡು, ಬೀಜ ಮಂತ್ರಗಳನ್ನು ಸೇರಿಸಿಕೊಂಡು ಏನ್ ಹೇಳುತ್ತೆ ಅದು ತ್ರಿಚಕಲ್ಪ ವಿಧಿ ಅಂತ ಇದೆ. ಆ ರೀತಿಯಲ್ಲಿ ಅಲ್ಲಿ ಸೂರ್ಯನನ್ನ ಕುಂಭಕ್ಕೆ ಕಲಶಕ್ಕೆ ಆವಾಹನೆ ಮಾಡಿ ಪೂಜೆ ಮಾಡಿ ಅದರ ಎದುರಲ್ಲಿ ನಮಸ್ಕಾರ ಮಾಡುವಂಥದ್ದು ಇದು ಕೆಲವರು ನಡೆಸ್ಕೊಂಡು ಬರ್ತಾರೆ. ಸೊ ಇದು ಒಂದು ರೀತಿಯ ಮೂಲ. ಇನ್ನು ಸೂರ್ಯ ನಮಸ್ಕಾರ ಅಂತ ಹೇಳುವಂಥದ್ದು ಯೋಗಾಭ್ಯಾಸಿಗಳು ಮಾಡ್ತಾರೆ, ಕಳರಿಪಯಟ್ನ ಅಭ್ಯಾಸಿಗಳು ಮಾಡ್ತಾರೆ. ಅವರಲ್ಲಿ ಹೌದು, ಸಮರ ಕಲೆ. ಹೌದು. ಹಾಗಾದ್ರೆ ಈಗ ಇನ್ನು ಸೂರ್ಯ ನಮಸ್ಕಾರ ಇವತ್ತು ನಾವು ಜನರಲಿ ಇಲ್ಲಿ 12 ವಿನ್ಯಾಸದ ಸೂರ್ಯ ನಮಸ್ಕಾರವನ್ನು ನಾವು ಎಕ್ಸೆಪ್ಟ್ ಮಾಡಿದ್ದೇವೆ. ಆದ್ರೆ ಸೂರ್ಯ ನಮಸ್ಕಾರದಲ್ಲಿ 10 ವಿನ್ಯಾಸದ ವಿಭಾಗವೂ ಇದೆ, 6 ವಿನ್ಯಾಸದ ವಿಭಾಗವೂ ಇದೆ. ಇನ್ನು ನಮ್ಗೆ ವಿಶೇಷವಾಗಿ ಕೃಷ್ಣಮಾಚಾರ್ಯರಿಂದ ಕೊಡಲ್ಪಟ್ಟ 9 ವಿನ್ಯಾಸ ಮತ್ತು 17 ವಿನ್ಯಾಸಗಳ ಸೂರ್ಯ ನಮಸ್ಕಾರ ವಿಧಾನ ಇದೆ. ಹಾಗಾದ್ರೆ ಇದನ್ನು ಕೇಳುವಾಗ ಈಗ ನಿಮ್ಮಲ್ಲಿ ಸಂಶಯ ಬರ್ತದೆ, ಇದರಲ್ಲಿ ಯಾವುದನ್ನು ಫಾಲೋ ಮಾಡಬೇಕು ಅಂತ. ಸೊ ಯಾವುದು ಸೂಕ್ತ ಅಂತ. ಆಗ ನಾವು ಯಾವುದು ಸೂಕ್ತ ಅಂತ ಇದೆ ಹೇಳಿದ್ದೆ ನಾನು. ಈಗ ಎಕ್ಸೋಟೆರಿಕ್ ಅನ್ನು ಹಿಡಿದ್ರೆ ನಮ್ಗೆ ತೊಂದರೆ ಆಗ್ತದೆ. ಯಾಕಂದ್ರೆ ಎಲ್ಲರೂ ನಾನು ಮಾಡೋದನ್ನ ನಾನು ಪ್ರೀತಿಸ್ತೇನೆ. ನಾನು 12 ವಿನ್ಯಾಸದ ಸೂರ್ಯ ನಮಸ್ಕಾರ ನಂಗೆ ಅದು ಇಷ್ಟ, ನಿಮ್ಗೆ 9 ವಿನ್ಯಾಸದ ಗೊತ್ತಿದೆ ಅದು ಇಷ್ಟ. ಸೊ ಸೂರ್ಯ ನಮಸ್ಕಾರದ ವಿಧಾನಗಳೆಲ್ಲ ಒಂದು 20 ರೀತಿಯಲ್ಲಿ ಉಂಟಂತೆ, 4-5 ವಿಧಾನಗಳು ನಮ್ಗೆ ಗೊತ್ತುಂಟು. ಹಾಗಿರುವಾಗ ಯಾವುದು ಒಳ್ಳೇದು ಅಂತ ಕೇಳುವಾಗ ಈಗ ನಾವು ಈಸೋಟೆರಿಕೆಗೆ ಇಳಿಬೇಕು. ಈಸೋಟೆರಿಕ್ ಅಂದ್ರೆ ಆಧ್ಯಾತ್ಮಿಕವಾಗಿ ನಾವು ನೋಡೋದು ನಮಸ್ಕಾರ ಹೊರಗಿನ ಆಚಾರ ವಿಚಾರಗಳನ್ನಲ್ಲ, ದೇಹವಾಗಿ, ಪ್ರಾಣಶಕ್ತಿಯಾಗಿ, ಮನಸ್ಸಾಗಿ, ಇದು 3 ನೋಡುದು. ಇದು 3 ನೋಡುವಾಗ ನಮ್ಮ ಯೋಗಿಗಳು ಏನ ಹೇಳ್ತಾರೆ ಅಂತ ಹೇಳಿದ್ರೆ, ಯಥಾ ಬ್ರಹ್ಮಾಂಡೆ ತಥಾ ಪಿಂಡಾಂಡೆ ಅಂತ. ಬ್ರಹ್ಮಾಂಡದಲ್ಲಿ ಏನೆಲ್ಲ ಇದೆಯೋ ಅದೆಲ್ಲ ದೇಹದಲ್ಲೂ ಇದೆ. ಓಕೆ, ಸೊ ನಮ್ಮ ದೇಹದಲ್ಲಿ ಅಗ್ನಿ, ಪ್ರಾಣಶಕ್ತಿ. ಈಗ ನಾವು ಹೇಗೆ ಅಂತ ಹೇಳಿದ್ರೆ ಒಂದು ಮೆಷಿನ್ ಹಾಗೆ ಫಂಕ್ಷನ್ ಮಾಡ್ತೇವೆ. ನಮ್ಮ ಹಿಂದೆ ಫಂಕ್ಷನ್ ಮಾಡಿಸುವಂತ ಎನರ್ಜಿ ಇದೆಯಲ್ಲ, ಅದು ಪ್ರಾಣಶಕ್ತಿ. ಈ ಪ್ರಾಣಶಕ್ತಿ ಚೆನ್ನಾಗಿ ಹರಿಯುವಂತದ್ದು ಮುಖ್ಯ. ಈ ಪ್ರಾಣಶಕ್ತಿ ಹರಿಲಿಕ್ಕೆ 72,000 ನಾಡಿಗಳಿವೆ, ಕಣ್ಣಿಗೆ ಕಾಣೋದಿಲ್ಲ. ಅದರಲ್ಲೂ 10 ನಾಡಿಗಳು ವಿಶೇಷ. 8 ನಾಡಿಗಳು ನಮ್ಮ ಮೂಗಿನ ತನಕ, ಅಂದ್ರೆ 2 ಕಿವಿಗಳಲ್ಲಿ, 2 ಕಣ್ಣುಗಳಲ್ಲಿ, ಬಾಯಲ್ಲಿ, ಮೂಗಲ್ಲಿ 2, ಮತ್ತೊಂದು ಸುಷುಮ್ನ ಮಧ್ಯದ್ದು, ಕೊನೆಯ ಒಂದು ಗುದ ಮತ್ತೆ ಗುಹ್ಯ, ಇದು 2 ಸ್ಥಾನಗಳಲ್ಲಿ. ಸೊ ಹೀಗೆ 10 ನಾಡಿಗಳು ಬಹಳ ಇಂಪಾರ್ಟೆಂಟ್. ಇವುಗಳಲ್ಲಿ ಚೆನ್ನಾಗಿ ಪ್ರಾಣಶಕ್ತಿ ಹರಿಬೇಕು. ಅದ್ರಲ್ಲೂ ಈಗ ನೀವು ಕೇಳ್ಬೋದು, ಸರ್ ಹಾಗಾದ್ರೆ ಈ ನಾಡಿಗಳೆಲ್ಲ ವಾಸ್ತವ ಪ್ರಾಕ್ಟಿಕಲ್ ಅಂತ ನೀವು ಕೇಳಬಹುದು. ಕಾಣುವುದಿಲ್ಲ, ಪರೀಕ್ಷೆಗೆ ಸಿಗುವುದಿಲ್ಲ. ಇಲ್ಲ ಹಾಗೇನಿಲ್ಲ, ಪ್ರಾಕ್ಟಿಕಲ್. ಅದರಲ್ಲಿ 2 ನಾಡಿ, 3 ನಾಡಿಗಳು, ಇಡ, ಪಿಂಗಳ, ಸುಷುಮ್ನ ಅನ್ನುವಂಥದ್ದು ಬಹಳ ಮುಖ್ಯ. ಪಿಂಗಳ ನಾಡಿಯನ್ನ ಸೂರ್ಯ ನಾಡಿ ಅಂತಲೂ ಕರೀತಾರೆ. ನಮ್ಮ ಬಲಹೊಳ್ಳೆಯಲ್ಲಿ ಅದು ಎಂಡ್ ಆಗ್ತದೆ, ಎಡಹೊಳ್ಳೆಯಲ್ಲಿ ಇಡ ನಾಡಿ ಎಂಡ್ ಆಗ್ತದೆ. ನಿಮ್ಗೆ ಇನ್ನೊಂದು ವಿಶೇಷ ಗೊತ್ತಿರಲಿ, ಸೂರ್ಯ ನಮಸ್ಕಾರ ಹೇಗುಂಟು ಹಾಗೆ ಚಂದ್ರ ನಮಸ್ಕಾರ ಅಂತ ಉಂಟು. ಈಗ ನಿಮ್ಗೆ ನಾನು ಉತ್ತರ ಕೊಡಬೇಕಾಗ್ತದೆ. ಚಂದ್ರ ನಮಸ್ಕಾರ ಅಂದ್ರೆ ಏನು, ಹಾಗಾದ್ರೆ ಇದ್ರ ವಿಶೇಷತೆ ಏನು ಅಂತ ನೋಡಿ. ನಮ್ಮ ಯಾರು ವೀಕ್ಷಕರ, ನಾನು ಬರ್ತೇನೆ ಚಂದ್ರ ನಮಸ್ಕಾರದ ವಿಚಾರಕ್ಕೆ ಬರ್ತೇನೆ. ಒಂದು ನಿಮಿಷ, ನಾನು ಸ್ವಲ್ಪ ಮುಂದುವರಿಗ. ಸಹಜವಾಗಿ ಒಬ್ಬ ಆರೋಗ್ಯವಾಗಿದ್ರೆ ಇದನ್ನು ಯಾರು ಪ್ರಾಕ್ಟೀಸ್ ಮಾಡಿ ನೋಡುವುದು, ವೀಕ್ಷಕರು ಕೂಡ, ನೀವು ಕೂಡ. ನಿಮ್ಮ ಎಡಮೂಗನ್ನು ಒತ್ತಿ ಬಲಮೂಗಿಂದ ಹೀಗೆ ಇಂತ ಉಸಿರನ್ನು ಬಿಟ್ರೆ ಅದರ ಟೆಂಪರೇಚರ್ ವಾರ್ಮ್ ಇರುತ್ತೆ. ಬಲಹೊಳ್ಳೆಯನ್ನು ಮುಚ್ಚಿ ನೀವು ಎಡಹೊಳ್ಳೆಯಿಂದ ಅಂತ ಬಿಟ್ರೆ ಇದಕ್ಕೆ ಕಂಪೇರ್ ಮಾಡಿದ್ರೆ ಅದು ಕೂಲ್ ಇರುತ್ತೆ. ಆದ್ರಿಂದ ಸೂರ್ಯ ಅಂತ ಹೇಳೋದು ಇನ್ನೊಂದು ದೃಷ್ಟಿಯಲ್ಲಿ ಟೆಂಪರೇಚರ್ ಅಥವಾ
ಉಷ್ಣತೆಯ ಪ್ರತೀಕ. ಮತ್ತೊಂದು ಚಂದ್ರ ಅಂತ ಹೇಳುದು ಶೀತಲದ ಪ್ರತೀಕ. ನಮ್ಮ ಜೀವನ ಕೂಲ್ ಆಗಿ ಇರುತ್ತೆ. ಕೂಡ ಹುಣ್ಣಿಮೆ ಚಂದ್ರ ತುಂಬಾ ಕೂಲ್ ಅಂತ ನಾವು ಎರಡು ಶಕ್ತಿಗಳಿದು. ಸೊ ಕೆಲವೊಮ್ಮೆ ಇದೆಲ್ಲ ಅಲಂಕಾರಿಕವಾಗಿ ಪ್ರಾಸಂಗಿಕವಾಗಿ ಎಲ್ಲ ಮಾತಾಡ್ತಾರೆ ಇದನ್ನು. ಸೊ ಈಗ ವ್ಯಾಯಾಮಗಳನ್ನು ಮಾಡುವ ಮೊದಲು ನಮ್ಮ ದೇಹದಲ್ಲಿ ಏನಾಗಬೇಕು, ರಕ್ತ ಸಂಚಾರ ಚೆನ್ನಾಗಿ ಆಗ್ಬೇಕು. ರಕ್ತ ಸಂಚಾರ ಆಗ್ತಿದ್ದ ಹಾಗೆ ಚೈನೀಸ್ ಫಿಲಾಸಫಿಯಲ್ಲಿ ಉಂಟು, ಬ್ಲಡ್ ಅಂಡ್ ಚಿ ಅಂದ್ರೆ ಪ್ರಾಣಶಕ್ತಿ ಗೋಸ್ ಟುಗೆದರ್ ಅಂತ. ಸೊ ಹಾಗಿರುವಾಗ ಆ ಶಾಸ್ತ್ರದ ಪ್ರಕಾರ ಏನಾಗುತ್ತೆ, ದಶನಾಡಿಯ ಸಿಸ್ಟಮ್ ಅನ್ನು ನೋಡುವಾಗ ನಿಮ್ಮಲ್ಲಿ ರೈಟ್ ನಾಸ್ಟ್ರಿಲ್ ಅನ್ನ ನೀವು ಆಕ್ಟಿವೇಟ್ ಮಾಡಬೇಕಾಗುತ್ತೆ. ಇದು ಸಹಜವಾಗಿ ದಿವಸದ 24 ಗಂಟೆಯಲ್ಲಿ ಸಾಮಾನ್ಯ 1 ಗಂಟೆ ಇದು ರೈಟ್ ನಾಸ್ಟ್ರಿಲ್ ಅಲ್ಲಿ ಇರುತ್ತೆ. ನಿಮ್ಗೆ 2 ಮೂಗನ್ನು ಕೊಟ್ಟಿದ್ರು ಭಗವಂತ, ಹೆಚ್ಚಾಗಿ ರೈಟ್ ನಾಸ್ಟ್ರಿಲ್ ಪ್ರಿಡಾಮಿನೆಂಟ್ ಇರುತ್ತೆ, ಮತ್ತೆ ಲೆಫ್ಟ್ ನಾಸ್ಟ್ರಿಲ್ ಪ್ರಿಡಾಮಿನೆಂಟ್ ಇರುತ್ತೆ. ಇದು ಇರುತ್ತೆ. ಎರಡೂ ಮೂಗಿನ ಒಳ್ಳೆಗಳು ಕೂಡ ಏಕತರದಲ್ಲಿ ಎಟ್ ಎ ಟೈಮ್ ಫಂಕ್ಷನ್ ಆಗುತ್ತೆ. ಅದು ಆಗುದನ್ನ ಸಂಧ್ಯಾಕಾಲ ಅಂತ ಕರೀತಾರೆ. ನಾವು ಸಂಧ್ಯಾವಂದನೆ ಅಂತ ಏನು, ಈಗ ಬ್ರಾಹ್ಮಣರಿಗೆ ತ್ರಿಕಾಲ ಸಂಧ್ಯಾವಂದನೆ ಅಂತ ಉಂಟು. ಸಂಧ್ಯಾಕಾಲ ಅಂದ್ರೆ ಅದರ ಲಕ್ಷಣ ಏನು ಅಂತ ಹೇಳಿದ್ರೆ, ನಿಮ್ಮ ಎರಡೂ ನಾಡಿಗಳಲ್ಲಿ ಈಕ್ವಲಿ ಬ್ರೀದಿಂಗ್ ಆಗ್ಬೇಕು. ಆಗ ಸುಷುಮ್ನ ಆಕ್ಟಿವ್ ಉಂಟು ಅಂತ ಲೆಕ್ಕ. ಸೊ ಬೇರೆ ದಿನದ 24 ಗಂಟೆ ಅವಧಿಯಲ್ಲಿ 24 ಗಂಟೆಯಲ್ಲಿ ಸಾಮಾನ್ಯ 1 ಗಂಟೆಯಲ್ಲಿ ಇದು ಟ್ರಾನ್ಸಿಷನ್ ಆಗ್ತಾ ಇರುತ್ತೆ. ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ, ಅರ್ಧರಾತ್ರಿ ಈ 4 ಕಾಲಗಳಲ್ಲಿ ಹೆಚ್ಚು ಹೊತ್ತು ಸುಷುಮ್ನ ಪ್ರಿಡಾಮಿನೆಂಟ್ ಆಗಿರ್ತಾರೆ. ಆಗ ಆ ಹೊತ್ತಲ್ಲಿ ಪ್ರೇಯರ್ ಮಾಡಬೇಕು ಅಂತ ನಮ್ಗೆ ಮಾಡಿ ಹಾಕಿತ್ತು. ಸೊ ಈ ಸಂಧ್ಯಾವಂದನೆ ರಹಸ್ಯ ಇದು. ಸೊ ಇದನ್ನೆಲ್ಲ ತಿಳ್ಕೊಂಡಾಗ ನಾವು ಮಾಡುವುದು ಏನುಂಟು ಅದು ಮೀನಿಂಗ್ಫುಲ್ ಆಗುತ್ತೆ. ಸೊ ನಾವು ವ್ಯಾಯಾಮಗಳನ್ನು ಮಾಡ್ಬೇಕಾದ್ರೆ, ಈಗ ಆಸನಗಳು ಒಂದು ರೀತಿಯ ವ್ಯಾಯಾಮಗಳೇ, ಯೌಗಿಕವಾದ ವ್ಯಾಯಾಮಗಳು. ಅದನ್ನು ಮಾಡಬೇಕಾದ್ರೆ ನಮ್ಮ ದೇಹ, ನಮ್ಮ ರಕ್ತ ಚಲನೆ ಎಲ್ಲ ಚೆನ್ನಾಗಿ ಆಗಬೇಕು. ಅದಕ್ಕೆ ನಾವೇನು ಮಾಡಬೇಕು, ಪಿಂಗಳ ನಾಡಿಯನ್ನು ಆಕ್ಟಿವೇಟ್ ಮಾಡಬೇಕು. ಅದಕ್ಕೆ ಏನು ಪ್ರಾಕ್ಟೀಸ್ ಮಾಡಿದ್ದಾರೆ, ಅದನ್ನು ಡಿಸೈನ್ ಮಾಡಿದ್ದು ಸೂರ್ಯ ನಮಸ್ಕಾರವು ಹೌದು. ಪ್ಲಸ್ ನಾವು ಧ್ಯಾನ ಇತ್ಯಾದಿಗಳನ್ನು ಮಾಡಬೇಕಾದ್ರೆ, ಮನಸ್ಸನ್ನು ಶಾಂತಗೊಳಿಸಬೇಕಾದ್ರೆ ನಮಗೆ ಇಡನಾಡಿಯನ್ನು ನಾವು ಆಕ್ಟಿವೇಟ್ ಮಾಡಬೇಕಾಗುತ್ತೆ. ಸೊ ಅದನ್ನು ಆಕ್ಟಿವೇಟ್ ಮಾಡ್ಲಿಕ್ಕೆ ಇರುವಂತಹ ಪ್ರಾಸೆಸ್ ಏನುಂಟು ಅದು ಚಂದ್ರ ನಮಸ್ಕಾರ. ಸೊ ಇಷ್ಟು ಚಂದ ಇದೆ ಈ ಹಿನ್ನೆಲೆಗಳು. ಅದರಿಂದ ನಾವು ವಿನ್ಯಾಸಗಳ ಬಗ್ಗೆ ಪರಿಕಲ್ಪನೆ ತುಂಬಾ ಚೆನ್ನಾಗಿದೆ. ಆ ವಿನ್ಯಾಸಗಳ ಬಗ್ಗೆ ಗೊಂದಲ ಬೇಡ. ಅದರ ಉದ್ದೇಶ ನಮ್ಗೆ ಗೊತ್ತಾದ್ರೆ, ನಾವು ಅದನ್ನು ಚೆನ್ನಾಗಿ ಅಭ್ಯಾಸ ಮಾಡ್ಕೊಂಡ್ ಬಂದ್ರೆ ರಿಸಲ್ಟ್ ಚೆನ್ನಾಗಿರುತ್ತೆ. ಇದು ಕುಶಾಲಪ್ಪರೇ, ಈಗ ಸೂರ್ಯ ನಮಸ್ಕಾರದ ಏನು ಆ ಒಂದು ಸ್ಟೆಪ್ ಬೈ ಸ್ಟೆಪ್ ಯಾವ ಹಂತಗಳಲ್ಲಿ ಅದು ಹೋಗುತ್ತೆ ಅಂತ ಈಗಾಗಲೇ ಶ್ರೀಕಾಂತ್ ಅವರು ಮಾತಾಡಿದ ಹಾಗೆ, ಸಾಮಾನ್ಯವಾಗಿ ಸೂರ್ಯ ನಮಸ್ಕಾರದ ಅಭ್ಯಾಸದ ಪದ್ಧತಿಗೆ ಬಂದರೆ ಅಲ್ಲಿ ವಿನ್ಯಾಸಗಳು ಒಂದು ಮೊದಲ ಪ್ರಾಧಾನ್ಯತೆ ಪಡೆಯುತ್ತದೆ. ಅದಕ್ಕೆ 12 ವಿನ್ಯಾಸದಾಗಿರ್ಬೋದು, 6 ವಿನ್ಯಾಸದಾಗಿರ್ಬೋದು, 9 ಆಗಿರ್ಬೋದು, 17 ವಿನ್ಯಾಸ ಆಗಿರ್ಬೋದು, ವೆರೈಟಿ ಸೂರ್ಯ ನಮಸ್ಕಾರಗಳನ್ನು ಕಾಣಬಹುದು ನಾವು. ಆ ವಿನ್ಯಾಸದ ಅಭ್ಯಾಸದ ಅವಧಿಯಲ್ಲಿ ಬಹಳ ಮುಖ್ಯ ಗಮನಿಸಬೇಕಾಗಿದ್ದು 3 ವಿಚಾರ. ಅದು ದೇಹದ ಇನ್ವಾಲ್ವ್ಮೆಂಟ್, ದೇಹದ ಸಹಭಾಗಿತ್ವ, ಉಸಿರಿನ ಅಪ್ಲಿಕೇಶನ್, ನಾವು ಬ್ರೀದಿಂಗ್ ಫ್ಲೋ, ಎಲ್ಲಿ ಇನ್ಹೇಲ್ ಮಾಡಬೇಕು ಎಲ್ಲಿ ಎಕ್ಸೇಲ್ ಮಾಡಬೇಕು ಅನ್ನುವಂಥದ್ದು ಮುಖ್ಯ. ಮತ್ತೆ ಮನಸ್ಸು, ಯಾಕೆ ನಾವು ದೈಹಿಕವಾಗಿ ಮಾಡುವಂಥ ವ್ಯಾಯಾಮದ ಪದ್ಧತಿನೇ ಬೇರೆ ಆಗಿರ್ತದೆ. ಯೋಗಿಕ್ ಪ್ರಾಕ್ಟೀಸ್ ಮಾಡುವಾಗ ಈ ಅಭ್ಯಾಸದಲ್ಲಿ ಇದರ 3ರ ಹಾರ್ಮೋನಿಯಂ, ಫಿಸಿಕಲ್ ಆಕ್ಟಿವಿಟಿ ಅಲ್ಲ 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 ಕೊನೆಯದಾಗಿ ನಾವು ಅದನ್ನು ಅನುಭವಿಸಬೇಕು. ಆಧ್ಯಾತ್ಮಿಕದ ಮೂಲ ಅನ್ನುವಂಥದ್ದು ಅದಕ್ಕೆ ಅವರು ಹೇಳಿದ್ದು. ನಾವು ದೈಹಿಕವಾಗಿ ಏನೋ ಮಾಡಿ ಅದನ್ನು ಎಲ್ಲಿಯೋ ಮರೆತು ಬಿಡುವಂತಲ್ಲ. ನಾನು ಮಾಡಿದ ಸೂರ್ಯ ನಮಸ್ಕಾರ ದೇವರಿಗೆ ಸಮರ್ಪಿಸಿದಂಥ ಒಂದು ಪೂಜೆ ಅನ್ನೋ ರೀತಿಯಲ್ಲಿ ಫೀಲ್ ಆಗಬೇಕು. ಅದು ಸೂರ್ಯ ನಮಸ್ಕಾರದ ಪ್ರತಿ ಒಂದು ಸುತ್ತಿನಲ್ಲೂ ಸಹ, ಉದಾಹರಣೆಗೆ ಅವರು ಹೇಳಿದ 12 ಮಂತ್ರಗಳು ಹೇಳುವಂಥದ್ದು, ಆ ಮಂತ್ರಗಳು ಹೇಳುವ ಸ್ವರದಲ್ಲಿ ಆಗಿರ್ಬೋದು, ಬೀಜಾಕ್ಷರದಲ್ಲಿ ಆಗಿರ್ಬೋದು, ಅದು ಆಧ್ಯಾತ್ಮಿಕವಾಗಿ ನಮ್ಮನ್ನು ನಾವು ಉನ್ನತಗೊಳಿಸ್ಲಿಕ್ಕೆ ಇರುವಂತಹ ಒಂದು ದಾರಿ. ಈಗಿನ ಕ್ರಮದಲ್ಲಿ ಹೆಚ್ಚಿನವನು ಏನು ಮಾಡ್ತಾ ಇದ್ದಾನೆ, ಸೂರ್ಯ ನಮಸ್ಕಾರ ಒಂದು ದೈಹಿಕವಾದ ಆರೋಗ್ಯದ ಹಿನ್ನೆಲೆಯಲ್ಲಿ ಮಾತ್ರ ಗಮನಿಸ್ತಾ ಇದ್ದಾರೆ. ಆಸನ ಅಂತೇಳಿ ಅದು ಫಿಸಿಕಲ್ ಫಿಟ್ನೆಸ್ಗೋಸ್ಕರ ಇರುವಂತಹ ಒಂದು ಮೆಥಡ್ ಅಂತ ತಿಳ್ಕೊಂಡಿದ್ದಾರೆ. ಅದರಲ್ಲಿ ಇನ್ನೂ ಒಳಗೆ ಹೋಗ್ಬೇಕಾಗಿರೋದು ಸೂರ್ಯ. ಈಗ ನಾನು ಕೇಳೋದು ಆ ಸ್ಟೆಪ್ಗಳು ಯಾವ ರೀತಿಯದ್ದು, ಏನನ್ನೋದು ಸಂಕೇತಿಸುತ್ತೆ, ಏನದು ಅಂತ ಸ್ವಲ್ಪ ಇಂಟರ್ಫಿಯರ್ ಆಗ್ಲಿಕ್ಕೆ ಬಯಸ್ತೇನೆ. ಈ ನಮ್ಮ ಅರ್ಧ ಗಂಟೆಯ ಕಾರ್ಯಕ್ರಮದಲ್ಲಿ ಮಾತುಕತೆಯಲ್ಲಿ ಬಹುಶಃ ಕುಶಾಲಪರಿಗಾಗ್ಲಿ ನಮ್ಗೆ ಆಗ್ಲಿ ಎಲ್ಲವನ್ನು ಬಿಚ್ಚಿಡ್ಲಿಕ್ಕೆ ಕಷ್ಟ ಆದಿತ್ತು. ಮತ್ತೊಂದು ಗೊತ್ತಿರ್ಲಿ ನಮ್ಗೆ, ಸ್ವಲ್ಪ ತಮಾಷೆ ಇರ್ತದೆ. ಯೋಗ ರಹಸ್ಯ, ರಾಗ ರಹಸ್ಯ, ರಾಜ ರಹಸ್ಯ, ಮತ್ತೆ ದಾಂಪತ್ಯ ರಹಸ್ಯ ಅಂತ. ಅದರಿಂದ ಸೂಕ್ತವಾದ ಗುರುಗಳನ್ನು ಹಿಡ್ಕೊಂಡು ಈ 4 ಕಲಿಬೇಕಂತ. ಮತ್ತೆ ಯೋಗ, ಸಂಗೀತ, ವೈದ್ಯ, ನಾಟ್ಯ, ಚಿಕಿತ್ಸೆ, ಇದು 5 ಕೂಡ ಗುರುಮುಖಾಧೀನ. ಆದ್ರಿಂದ ನನ್ನ ಒಂದು ಕಳಕಳಿಯ ವಿನಂತಿ, ಇವತ್ತು ನಾವು ಹೆಚ್ಚಾಗಿ ಯೂಟ್ಯೂಬ್ ಗುರುಗಳು, ಫೇಸ್ಬುಕ್ ಕಾಲೇಜುಗಳೆಲ್ಲ ಇರ್ತದೆ, ಅಂಥದ್ರಲ್ಲಿ ದಯವಿಟ್ಟು ಕಲಿಬೇಡಿ. ಸರಿಯಾದ ಮಾರ್ಗದರ್ಶನವನ್ನು ತಕೊಂಡು ನೀವು ಅದರ ಅಭ್ಯಾಸವನ್ನ ಮಾಡಿ.
ಇದು ನಮ್ದೊಂದು ಮೊದಲನೆಯ ವಿನಂತಿ. ಯಾಕೆಂತ ಹೇಳಿದ್ರೆ ನಾಳೆ ಏನೋ ತಪ್ಪಾಯಿತು ಅಂತ ಹೇಳಿದ್ರೆ ಯಾರು ಅದನ್ನು ದೂಷಿಸುವುದಿಲ್ಲ, ಯಾವುದು ಮೀಡಿಯಂ ಅನ್ನು ದೂಷಿಸುವುದಿಲ್ಲ, ಅದರ ಬದಲಾಗಿ ಯೋಗವನ್ನು ದೂಷಿಸ್ಲಿಕ್ಕೆ ಹೊರಡ್ತಾರೆ. ಈ ತಪ್ಪಾಗತ್ತೆ. ಓಕೆ, ಎಸ್, ಖಂಡಿತ. ಆದರೆ ಈಗ ಹೊಸ ಕಾಲದಲ್ಲಿ ಏನಂತ ಹೇಳಿದ್ರೆ ಮಾಧ್ಯಮಗಳು ಬೇರೆ ಬೇರೆ ಇರುತ್ತೆ. ನೀವು ಯೂಟ್ಯೂಬ್, ಆನ್ಲೈನ್ ಮತ್ತೊಂದು ಇದನ್ನೆಲ್ಲ ಬಳಸಿಕೊಳ್ಳುವಂಥದ್ದು. ಅದು ನೀವು ಹೇಳಿದಾಗ ಒಂದು ಸೂಕ್ತ ಮಾರ್ಗದರ್ಶಕರು ಇದ್ರೆ ರೆಫರೆನ್ಸ್ ಆಗಿ ನೀವು ತಗೊಳ್ಬಹುದು. ಹೌದೌದು. ಬಟ್ ಜನರ ಮಧ್ಯೆ ಹೋಗ್ಬೇಕಂತ ಹೇಳಿದ್ರೆ ಸೊ ಅವಾಗ ಎಲ್ಲರೂ ಪ್ರಾಕ್ಟೀಸ್ ಮಾಡಬೇಕು, ಯಾವುದೋ ವಿಧಾನದಲ್ಲಾದರೂ. ಇಲ್ಲದ್ರೆ ನಾವು ನೋಡಿದ್ದೇವೆ ಇತಿಹಾಸದಲ್ಲಿ ಕೂಡ ಎಲ್ಲವೂ ಸೀಮಿತವಾಗಿ ವಿದ್ಯೆಯೋ, ವೇದವೋ, ಜ್ಞಾನವೋ ಎಲ್ಲವೂ ಅದು ನಾಟ್ ಫಾರ್ ಆಲ್ ಅನ್ನೋದನ್ನು ನಾವು ನೋಡಿದ್ದೇವೆ. ಎಸ್, ಈಗ ನಾನು ಬರುವಂಥ ವಿಚಾರ ಈ ಸೂರ್ಯ ನಮಸ್ಕಾರದ ಸ್ಟೆಪ್ಗಳು. ನೀವು 10, 12, 16 ಅದರ ಮಹತ್ವ ಏನು ಅಂತ ಒಂದೊಂದು ಸ್ಟೆಪ್ ಅದು ಏನನ್ನು ಸೂಚಿಸುತ್ತೆ, ಏನನ್ನು ಸಂಕೇತಿಸುತ್ತೆ, ಅಥವಾ ಅದು ನೀವು ದೈಹಿಕವಾಗಿಯೋ ಮಾನಸಿಕವಾಗಿಯೋ ಆ ಒಂದೊಂದು ಹಂತಗಳು ಏನು ಅಂತ. ಈಗ ನಾವು 12 ವಿನ್ಯಾಸದ ಸೂರ್ಯ ನಮಸ್ಕಾರನೇ ಒಂದು ಗಮನದಲ್ಲಿ ತಗೊಳ್ಳುವ. ಅಲ್ಲಿ ನಾವು ಪ್ರಾರಂಭದಲ್ಲಿ ಏನು ಮಾಡ್ತೀವಿ ಅಂತ ಹೇಳಿದ್ರೆ ಸಂಕಲ್ಪ ಮಾಡ್ತೀವಿ. ಸಂಕಲ್ಪ ಮಾಡಿ ನಮಸ್ಕಾರ ಸ್ಥಿತಿಯಲ್ಲಿ ಇದ್ದುಕೊಂಡು ಉಸಿರಾಟವನ್ನು ಗಮನಿಸಿ ಮನಸ್ಸನ್ನು ಶಾಂತಗೊಳಿಸಿಕೊಂಡು ಸೂರ್ಯನನ್ನು ಸ್ಮರಿಸಿ ಪ್ರಾರ್ಥನೆ ಹೇಳುವಂತಹ ಶ್ಲೋಕವನ್ನು ಹೇಳುವಂಥ ಆಸಕ್ತಿ ಇರೋರು ಶ್ಲೋಕವನ್ನು ಹೇಳ್ಬೋದು, ಇಲ್ಲದೆ ಸೂರ್ಯನಿಗೆ ನಾವು ನಮಸ್ಕಾರ ಮಾಡೋದು. ಯಾಕೆಂದರೆ ಅದಕ್ಕೆ ಧರ್ಮದ ಸೀಮಿತಕ್ಕೆ ಕೊಳಿಸಬೇಕಾಗಿಲ್ಲ. ಸೂರ್ಯ ನಮಸ್ಕಾರ ಎಲ್ಲ ಧರ್ಮದವರಿಗೂ ಸಹ ಅಭ್ಯಾಸ ಮಾಡಬಹುದಾದಂಥ ವಿಚಾರ. ಯಾಕೆಂದರೆ ಹಾಗೆಂದ್ರೆ ನೀವು ಮಂತ್ರ ಹೇಳಿದ್ರೆ ಮಾತ್ರ ಅದು ಸೂರ್ಯ ನಮಸ್ಕಾರ ಅಂತ ಹೇಳಲಿಕ್ಕಿಲ್ಲ. ಯೋಗಶಾಸ್ತ್ರ ಎಲ್ಲಿಯೂ ಹೇಳುವುದಿಲ್ಲ. ನೀವು ಶ್ಲೋಕ ಹೇಳಿದ್ರೆ ಮಾತ್ರ ಯೋಗ ಮಾಡಿದ್ದೀರ ಅಂತ ಅರ್ಥ ಅಲ್ಲ. ಯೋಗಶಾಸ್ತ್ರ ಬಹಳ ಸ್ಪಷ್ಟವಾಗಿ. ಮೊನ್ನೆ ದಿವಸ ನಮ್ಮ ಸ್ಟುಡಿಯೋಗೆ ಕುಶಾಲಪ್ಪ ಅವರ ಸ್ನೇಹಿತರು ಬಂದಿದ್ದರು, ದಂಪತಿಗಳು. ದುಬೈಯಲ್ಲಿ ಅವರು ಯೋಗ ಶಿಕ್ಷಕರಾಗಿದ್ದಾರೆ, ಗಲ್ಫ್ನಲ್ಲಿ. ಅವರು ಕೂಡ ಅದೇ ಮಾತನ್ನು ಹೇಳಿದ್ರು. ಗಲ್ಫ್ನಲ್ಲಿ ಅದು ಅಲ್ಲಿಯ ಏನು ಅರಬಿ ಸಮುದಾಯದವರು ಇರಬಹುದು, ಎಲ್ಲರೂ ಕೂಡ ಅದನ್ನು ತುಂಬಾ ಪ್ರೀತಿಯಿಂದ ಇಷ್ಟಪಡ್ತಾರೆ. ಮಂತ್ರಗಳು ಅಥವಾ ಸಂಸ್ಕೃತ ಅನ್ನೋದು ಕೇವಲ ಒಂದು ಭಾಷೆ, ಒಂದು ಮಾಧ್ಯಮ. ಅದಕ್ಕೆ ಯಾರಿಗೆ ಆಸಕ್ತಿ ಉಂಟು ಅವರಿಗೆ ಬಳಸಬಹುದು. ಈಗ ಫಿಸಿಕ್ಸ್ ಅನ್ನ ನೀವು ಇಂಗ್ಲಿಷಲ್ಲೂ ಕಲಿಸಬಹುದು, ಕನ್ನಡದಲ್ಲೂ ಕಲಿಸಬಹುದು, ಸಂಸ್ಕೃತದಲ್ಲೂ ಕಲಿಸಬಹುದು. ಬಟ್ ಫಿಸಿಕ್ಸ್ ಇಸ್ ಅ ಫಿಸಿಕ್ಸ್. ಹಾಗೇನೆ ಯೋಗ ಅದು ಟೆಕ್ನಾಲಜಿ. ಅದು ಅದೇ ಸ್ಟೆಪ್ಗಳ ಬಗ್ಗೆ ಹೇಳ್ತಾ ಹೋದ್ರೆ ನಾವು ಒಂದೊಂದು ಸ್ಟೆಪ್ ಇಂಥದೇ ಪ್ರಯೋಜನ ಅಂತೇಳಿ ಡಿಫ್ರೆನ್ಸಿಯೇಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಆದರೆ ದೈಹಿಕವಾಗಿ ಅದರದ್ದೇ ಆದಂಥ ಕೆಲವು ಎಕ್ಸ್ಪೀರಿಯನ್ಸ್ಗಳು ನಮಗೆ ಆಗ್ತಾ ಹೋಗ್ತದೆ. ಉದಾಹರಣೆಗೆ ಸ್ಟೆಪ್ 1 ಶ್ವಾಸ ತಗೊಳ್ತಾ ಕೈಗಳ ಮೇಲೆ ಕೊಂಡೋಗಿ ಅಂಗೈ ಜೋಡಿಸಿ ಮೇಲೆ ನೋಡಬೇಕು ಅನ್ನುವಂಥದ್ದು. ಆಗ ದೇಹಕ್ಕೆ ಒಂದು ರೀತಿಯ ಹುರುಪು ಬರ್ತದೆ, ನಮ್ಮಲ್ಲಿ ದೇಹದ ಒಂದು ಚೈತನ್ಯ ಬರ್ತಾ ಹೋಗ್ತದೆ. ಶ್ವಾಸ ಬಿಡುತ್ತಾ ಮುಂದೆ ಬಗ್ಗೆ ಅಂಗೈ ನೆಲಕ್ಕಿಟ್ಟ ಹಣೆಯನ್ನು ನೆಲಕ್ಕೆ ಮಂಡಿಗೆ ತಾಗಿಸುವ ಪ್ರಯತ್ನ ಮಾಡಿ, ಅದು ಸ್ಟೆಪ್ 2 ಪಾದ ಹಸ್ತಾಸನ ಅಂತ ಕರೀತಾರೆ. ಆ ಅಭ್ಯಾಸ ಮಾಡ್ತಾ ಹೋದಾಗೆ ಫಾರ್ವರ್ಡ್ ಬೆಂಡಿಂಗ್ ಇಂಪ್ರೂವ್ ಆಗ್ತಾ ಹೋಗಿ ಫ್ಲೆಕ್ಸಿಬಿಲಿಟಿ ಬರ್ತಾ ಹೋಗ್ತದೆ. ನ್ಯೂರಾಲಜಿಕಲಿ ನಮ್ಮ ದೇಹದಲ್ಲಿರುವಂಥ ಸಿಸ್ಟಮ್ಸ್ಗಳನ್ನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಉಪಯುಕ್ತ ಆಗುತ್ತೆ. ಸ್ಟೆಪ್ 3 ಅದೇ ರೀತಿ ಮುಂದುವರಿತದೆ. ಶ್ವಾಸ ತಗೊಳ್ತಾ ಬಲದ ಕಾಲು ಹಿಂದೆ ಇಟ್ಟು ಮಂಡಿ ನೆಲಕ್ಕಿಟ್ಟು ಮೇಲೆ ನೋಡಬೇಕು, ದೃಷ್ಟಿ ಭ್ರೂ ಮಧ್ಯದಲ್ಲಿ ಇಟ್ಟು ದೃಷ್ಟಿ ಇಡಬೇಕು. ಆಗ ದೇಹ ಆ ವಿನ್ಯಾಸ ಅದು ಶ್ವಾನಾಸನ ಅಂತ ಕರೀತೀವಿ. ಶ್ವಾನಾಸನದಲ್ಲಿ ಬರುವಂಥ ವಿನ್ಯಾಸದ ಒಂದಷ್ಟು ಪ್ರಯೋಜನಗಳು ನಮಗೆ ಸಿಗ್ತದೆ. ಆ ರೀತಿಯ ಸ್ಟೆಪ್ ಬೈ ಸ್ಟೆಪ್ ಅದರದ್ದು ಒಂದೊಂದು ಸ್ಟೆಪ್ ಇಂಥದೇ ಪ್ರಯೋಜನ ಅಂತೇಳಿ ಯೋಗವನ್ನು ಮಾಡಲೂಬಾರ್ದು. ಯೋಗದ ದೈಹಿಕವಾದ ಒಂದು ಪೂರ್ಣ ಸರ್ಕಲ್. ಹೌದು. ಅದು ಇಂಟರ್ನಲ್ ಸಿಸ್ಟಮ್ಸ್ಗಳಿಗೆ ಒಂದು ಒಳ್ಳೆ ರೀತಿಯ ಎಕ್ಸರ್ಸೈಸ್ ಇದೆ. ಯಾಕೆಂತ ಹೇಳಿದ್ರೆ ದೇಹದ ಪ್ರತಿಯೊಂದು ಅಂಗಕ್ಕೂ ಪ್ರತಿಯೊಂದು ನರಕ್ಕೂ ಒಂದು ಅಲ್ಲಿ ವ್ಯಾಯಾಮ ಆಗುತ್ತೆ. ಅದು ಜಾಯಿಂಟ್ಸ್ ಗಳಾಗಿರ್ಬೋದು, ಮಸಲ್ಸ್ ಗಳಾಗಿರ್ಬೋದು, ಇಂಟರ್ನಲ್ ಆರ್ಗನ್ಸ್ ಗಳು. ಫಾರ್ ಎಕ್ಸಾಂಪಲ್ ತುಂಬಾ ರಿಸರ್ಚ್ ಪೇಪರ್ಸ್ ಪಬ್ಲಿಷ್ ಆಗಿದೆ. ಖಾಲಿ ಸೂರ್ಯ ನಮಸ್ಕಾರ ಅಪ್ಲೈ ಮಾಡಿ ಕಾರ್ಡಿಯೋ ಪಲ್ಮನರಿ ರಿಹ್ಯಾಬಿಲಿಟೇಷನ್ ಹೇಗೆ ಮಾಡಬಹುದು, ಕಾರ್ಡಿಯೋ ಪಲ್ಮನರಿ ಫಂಕ್ಷನ್ಸ್ ಹೇಗೆ ಇಂಪ್ರೂವ್ ಮಾಡಬಹುದು ಅನ್ನೋದಕ್ಕೆ ಸುಮಾರು ರಿಸರ್ಚ್ ಪೇಪರ್. ಶ್ವಾಸಕೋಶದ ಫಂಕ್ಷನ್ಗಳು ಇಂಪ್ರೂವ್ ಮಾಡಬಹುದು. ಮತ್ತೆ ಆ ಸಮಸ್ಯೆ ಇದ್ರೆ ಅವರಿಗೆ ಯಾವ ರೀತಿ ಸೂರ್ಯ ನಮಸ್ಕಾರ ಮಾಡಿಕೊಂಡು ಅವರ ಅದನ್ನು ಪುನರ್ವಸತಿಗೊಳಿಸಬಹುದು ಅನ್ನುವಂಥದ್ದಕ್ಕೆ ತುಂಬ ರಿಸರ್ಚ್ ಪೇಪರ್ಸ್ಗಳಿದೆ. ಆಗಿರುವಾಗ ಸೂರ್ಯ ನಮಸ್ಕಾರ ಒಂದು ಫಿಸಿಯೋಲಜಿಕಲ್ ಬೆನಿಫಿಟ್ಸ್ ಫಸ್ಟ್ ನಮಗೆ ಎಕ್ಸ್ಪೀರಿಯನ್ಸ್ ಬರ್ತಾ ಹೋದ್ರು, ಕ್ರಮೇಣ ಅದು ನಮಗೆ ಮಾನಸಿಕವಾದಂತಹ ನೆಮ್ಮದಿಯನ್ನು ಕೊಡುವಂತಹ ಅಭ್ಯಾಸ. ಪ್ರತಿ ಇಂಪಾರ್ಟೆಂಟ್. ಶ್ರೀಕಾಂತ್ ಅವರೇ, ಇಡೀ ಯೋಗದ ವಿಚಾರಕ್ಕೆ ನಾವು ಮಾತನಾಡುವ ಯಾವುದೇ ಸಂದರ್ಭದಲ್ಲಿ ಕೂಡ ಸೂರ್ಯ ನಮಸ್ಕಾರಕ್ಕೆ ಒಂದು ವಿಶೇಷವಾದಂತಹ ಒಂದು ಪ್ರಾಧಾನ್ಯತೆ. ಇಲ್ಲಿ ಈಗ ಯೋಗದ ದೃಷ್ಟಿಯಿಂದ ನಾವು ನೋಡುವಾಗ ಫಿಸಿಯಾಲಜಿಕಲಿ ಕುಶಾಲಪ್ಪರು ಹೇಳಿದ್ರು, ಯೋಗದ ದೃಷ್ಟಿಯಲ್ಲಿ ನೋಡುವಾಗ ಅದು ಆಸನಗಳ ಒಂದು ಕಾಂಬಿನೇಷನ್. ಸೊ ಅಲ್ಲಿ ಪಿಂಗಳ ನಾಡಿಯನ್ನು ಆಕ್ಟಿವೇಟ್ ಮಾಡುವುದು ಮೂಲ ಉದ್ದೇಶ ಆಗಿದ್ರು. ಆಸನಗಳು ಬೇಕಾದಷ್ಟಲ್ಲಿ ಉಪಯೋಗ ಆಗಿವೆ. ಈಗ ಉತ್ತಾನಾಸನ ಇತ್ಯಾದಿ, ಊರ್ಧ್ವಮುಖ ಶ್ವಾನ, ಅಧೋಮುಖ ಶ್ವಾನ ಎಲ್ಲ ಉಪಯೋಗ ಆಗಿದೆ. ಹಾಗಾದ್ರೆ ಆಸನಗಳು
ಉಪಯೋಗಿ ಆಗಬೇಕಾದ್ರೆ ಅಲ್ಲಿ 4 ಅಂಗಗಳು ಬೇಕು. ಶ್ವಾಸ, ವಿನ್ಯಾಸ, ಸ್ಥಿತಿ, ದೃಷ್ಟಿ ಅಂತ. ಈ 4 ಅಂಗಗಳನ್ನು ಕೂಡಿ ಮಾಡಿದ್ರೆ ಅದು ಆಸನ. ನಿಮ್ಗೆ ಹೊರಗೆ ಕಾಣುತ್ತೆ ಬಗ್ಗಿದ್ರೆ ಅದು ಆಸನ ಆಗುದಿಲ್ಲ. ಅದೇ ಸೂರ್ಯ ನಮಸ್ಕಾರದಲ್ಲೂ ನಾವು ಅದಕ್ಕೆ ನಾನು ಆಗ ಹೇಳುದು ಯೋಗ ರಹಸ್ಯ ಅಂತ ಹೇಳುದು. ಓಕೆ, ಈಗ ಅಲ್ಲಿ ಶ್ವಾಸವನ್ನು ನಾವು ಸರಿ ಮಾಡಿದಾಗ ಏನಾಗುತ್ತೆ, ಕುಶಾಲಪ್ಪ ಹೇಳಿದಾಗೆ ಮನಸ್ಸು ರಿಲ್ಯಾಕ್ಸ್ ಆಗ್ತದೆ. ನೀವು ಶ್ವಾಸ ನಿಶ್ವಾಸಗಳನ್ನು ಸರಿ ಮಾಡ್ತಾ ಬಂದ್ರೆ ಮನಸ್ಸಿಗೂ ಶ್ವಾಸಕ್ಕೂ ಬಹಳ ನೇರ ಸಂಬಂಧ. ಎಂತ ಉದ್ವೇಗಿದ್ರು ಚೆನ್ನಾಗಿ ಶ್ವಾಸ ನಿಶ್ವಾಸ ಮಾಡಿದ್ರೆ ಮನಸ್ಸು ರಿಲ್ಯಾಕ್ಸ್ ಆಗ್ತದೆ. ವಿನ್ಯಾಸಗಳು ಅಂದ್ರೆ ದೇಹದ ಚಲನೆಗಳನ್ನು ಸರಿಯಾಗಿ ಮಾಡೋದ್ರಿಂದ ದೇಹಕ್ಕೆ ವಿಶ್ರಾಂತಿ ಸಿಗ್ತದೆ. ಸ್ಥಿತಿಯನ್ನ ಸರಿಯಾಗಿ ಅಭ್ಯಾಸ ಮಾಡಿದ್ರೆ ದೇಹಕ್ಕೆ ಸ್ಥಿರತೆ ಸಿಗ್ತದೆ. ದೃಷ್ಟಿ ಅಂದ್ರೆ ಯಾವ ಆಸನದಲ್ಲಿ ಯಾವ ದೃಷ್ಟಿ ಅಂತ ಉಂಟು, ಆ ದೃಷ್ಟಿಯನ್ನು ಸರಿಯಾಗಿ ಅಭ್ಯಾಸ ಮಾಡಿದ್ರೆ ಮನಸ್ಸಿಗೆ ಸ್ಥಿರತೆ ಸಿಗ್ತದೆ. ಅದರಿಂದ ದೇಹ ಮತ್ತು ಮನಸ್ಸುಗಳನ್ನು ಏಕಕಾಲದಲ್ಲಿ ಶಾಂತಗೊಳಿಸಿ ಸ್ಥಿರಗೊಳಿಸುವಂತಹ ಪ್ರಕ್ರಿಯೆಯೇ ಆಸನ. ಈ ಆಸನಗಳನ್ನು ಸರಿಯಾಗಿ ಮಾಡಿದ್ರೆ ಕುರ್ಯಾತ್ ತದಾಸನಂ ಸ್ಥೈರ್ಯಂ ಆರೋಗ್ಯಂಚ ಅಂಗಲಾಘವಂ. ನೀವು ಆಸನಗಳನ್ನು ಸರಿಯಾಗಿ ಅಭ್ಯಾಸ ಮಾಡಿದ್ರೆ, ಸೂರ್ಯ ನಮಸ್ಕಾರದಲ್ಲೂ ಬೇಕಾದಷ್ಟು ಆಸನಗಳ ರೂಪ ಬರೋದ್ರಿಂದ ಆಸನಗಳನ್ನು ಸರಿಯಾಗಿ ಅಭ್ಯಾಸ ಮಾಡಿದರೆ ಸ್ಥಿರತೆ, ದೈಹಿಕವಾದ ಮಾನಸಿಕವಾದ ಸ್ಥಿರತೆ, ಆರೋಗ್ಯ, ಅಂಗಲಾಘವ, ದೇಹ ಮತ್ತು ಮನಸ್ಸುಗಳಲ್ಲಿ ಹಗುರತೆಯ ಅನುಭವ, ರಿಲ್ಯಾಕ್ಸ್ ಆದ ಫೀಲಿಂಗ್, ಒಂದು ಖುಷಿಯಾದ ಫೀಲಿಂಗ್. ಇದು ನೀವು ಆಸನಗಳನ್ನು ಮಾಡಿ ಸೂರ್ಯ ನಮಸ್ಕಾರವನ್ನು ಮಾಡಿ ಯಾವುದನ್ನು ಮಾಡಿದ್ರು ಈ ಸ್ಥಿತಿ ಬಂದ್ರೆ ಅಲ್ಲಿಗೆ ನಾವು ಮಾಡಿದ್ದು ಪ್ರಯೋಜನ. ನಿಜವಾದ ಯೋಗದ ರಹಸ್ಯ. ಅಲ್ಲ, ಇದು ಓಪನ್ ರಹಸ್ಯ. ಗ್ರಂಥಗಳು ಬರೆದು ಕೊಟ್ಟಿದ್ದಾರೆ, ನೋಡುವವರು ಹೆಚ್ಚಾಗಿ ನೋಡುದಿಲ್ಲ. ಅನುಭವಿಸಿದವನಿಗೆ ಗೊತ್ತಾಗಿರುವಂತದ್ದು, ಅನುಭವಕ್ಕೆ ಬಂದಿರುವಂತದ್ದು. ಇಲ್ಲಿ ಗುರು ಮುಖೇನ ಅಂತ ಹೇಳಿದ್ರೆ ಏನು? ಗುರು ಅಂತ ಹೇಳಿದ್ರೆ ಯಾರೋ ಕಾವ್ಯ ಹಾಕೊಂಡವ ಅಥವಾ ಇನ್ನೊಬ್ಬ ಸರ್ಟಿಫಿಕೇಟ್ ಇಟ್ಕೊಂಡವ ಗುರು ಅಂತಲ್ಲ. ಅವನಿಗೆ ಅದರ ಅನುಭವ ಇರಬೇಕು. ಯಾರು ಅನುಭವ ಪೂರ್ವಕವಾಗಿ ಕಲಿಸಬಲ್ಲನೋ ಅವ ಗುರು. ಯಾಕಂತ ಹೇಳಿದ್ರೆ ಆಸನಗಳನ್ನು ಮಾಡಿದ್ರೆ ಇಂಥ ಫಲ, ಹೌದು ಬಂದಿದೆ ಇಲ್ವಾ ಅಷ್ಟೇ. ಯೋಗದಲ್ಲಿ ಎಸ್ ಆರ್ ನೋ ಉತ್ತರಗಳೇ ಇರುವುದು. ಈಗ ನಾಡಿಗಳು ಶುದ್ಧ ಸೈಂಟಿಫಿಕ್. ಹೌದೌದು. ನಮ್ಗೆ ಆ ಸೈನ್ಸ್ ಗೊತ್ತಾಗ್ತದೋ ಇಲ್ವೋ ಅದು ಬೇರೆ. ಯಾಕಂದ್ರೆ ಈಗ ನಾವು ಹೇಳ್ತೇವೆ, ನಾವಿವತ್ತು ಸೂರ್ಯನನ್ನು ನೋಡುವಂತ ದೃಷ್ಟಿ ಉಂಟಲ್ಲ. ಈಗ ನಾನು ಹೇಳಿದೆ ಸೂರ್ಯನನ್ನು ಟೆಂಪರೇಚರ್ ಆಗಿ ಮಾತ್ರ ನಾವು ನೋಡ್ತಾ ಇದ್ದೇವೆ. ನಿಮ್ಗೆ ಒಂದು ವಿಷಯ ಗೊತ್ತಿರ್ಲಿ, ಸೂರ್ಯ ವಿಜ್ಞಾನ ಅಂತ ಒಂದಿದೆ. ಸ್ವಾಮಿ ಪರಮಹಂಸ ವಿಶುದ್ಧಾನಂದ ಅನ್ನೋರು, ಅವರು ಇದರ ಏನು ಬಹಳ ತಿಳಿದವರಾಗಿದ್ರು. ಈಗ ನಮ್ಮ ಪ್ರಕಾರ ಏನು ವಸ್ತುಗಳು, ಈಗ ನಾವು ಕೆಮಿಸ್ಟ್ರಿ ಅಂತ ತಕೊಂಡ್ರು, ಬೇರೆ ಬೇರೆ ನ್ಯೂಟ್ರಾನ್ ಪ್ರೋಟಾನ್ ಎಲೆಕ್ಟ್ರಾನ್ಗಳ ಬೇರೆ ಬೇರೆ ಕಾಂಬಿನೇಷನ್ ಆಗೋದ್ರಿಂದ ಬೇರೆ ಬೇರೆ ವಸ್ತುಗಳು. ಆದ್ರೆ ಅವರ ಪ್ರಕಾರ ಸೂರ್ಯನ ಕಿರಣಗಳು ಒಂದು ವಸ್ತುವಿನ ಮೇಲೆ ಯಾವ ಕಾಂಬಿನೇಷನ್ ಅಲ್ಲಿ ಬೀಳುತ್ತದೆ, ಅದರಿಂದಾಗಿ ಆ ವಸ್ತು ನಿರ್ಮಾಣ ಆಗ್ತದೆ. ಸೊ ನಿಮಗೆ ಆ ಕಾಂಬಿನೇಷನ್ ಅನ್ನು ಬದಲು ಮಾಡ್ಲಿಕ್ಕೆ ಆದ್ರೆ ನೀವು ಆ ವಸ್ತುವನ್ನೇ ಬದಲು ಮಾಡ್ತೀರಿ. ಸೊ ಇದು ಬಹಳ ಸೀರಿಯಸ್ ಆದ ವಿಷಯ. ಇದು ಸಾಮಾನ್ಯ ಜನರಿಗೆ, ಇದು ನಮಗೂ ಗೊತ್ತಿಲ್ಲ, ಸಾಮಾನ್ಯರಿಗೆ ಕಲಿಸಿಕೊಡುವುದೂ ಇಲ್ಲ. ಯಾಕಂದ್ರೆ ಮೊದಲೇ ಗೊತ್ತಿರುವುದನ್ನೇ ಬೇಕಾದಷ್ಟು ದುರುಪಯೋಗ ಮಾಡ್ತಾರೆ ಅಂತ. ತೀರಾ ಯೋಗಿಗಳು, ನಿಮ್ಗೆ ಇದಕ್ಕೆ ರೆಫರೆನ್ಸ್ ಸಿಗಬೇಕಾದ್ರೆ ಒಂದು ಸೂರ್ಯ ವಿಜ್ಞಾನ ಅಥವಾ ಯೌಗಿಕ ಚಮತ್ಕಾರ ಅಂತ ಒಂದು ಹಳೆಯ ಪುಸ್ತಕ, ಇದರಲ್ಲಿ ಅವರ ಬಗ್ಗೆ ಬಹಳ ಬರೆದಿದೆ. ಇನ್ನು ಪರಮಹಂಸ ವಿಶುದ್ಧಾನಂದರ ಬಗ್ಗೆ ಆಟೋಬಯೋಗ್ರಫಿ ಆಫ್ ಎ ಯೋಗಿ ಆತ್ಮಕಥೆ ಅನ್ನುವ ಪುಸ್ತಕದಲ್ಲಿ ಅವರು ಯೋಗಾನಂದರು ಸಣ್ಣವರಿರುವಾಗ ಅವರನ್ನು ಮೀಟ್ ಆಗಿದ್ದಾರೆ. ಪ್ಲಸ್ ಸ್ವಾಮಿ ರಾಮ ಲಿವಿಂಗ್ ವಿತ್ ಹಿಮಾಲಯನ್ ಮಾಸ್ಟರ್ಸ್ ಅನ್ನುವ ಪುಸ್ತಕದಲ್ಲಿ ಅದರಲ್ಲಿ ಒಬ್ರು ಅಘೋರಿ ಈ ಸೂರ್ಯ ವಿಜ್ಞಾನವನ್ನ ಸ್ವಾಮಿ ರಾಮ ಅವರಿಗೆ ಪ್ರಾಕ್ಟಿಕಲಿ ತೋರಿಸ್ತಾರೆ. ಮರಳನ್ನ ಎತ್ತಿ ಅದರಿಂದ ಗೋಡಂಬಿ ದ್ರಾಕ್ಷಿಯನ್ನು ಮಾಡಿ ಇವರಿಗೆ ತಿನ್ಲಿಕ್ಕೆ ಕೊಟ್ಟಿದ್ದಾರೆ. ಹೌದು. ಸೊ ನಮ್ಗೆ ಸೂರ್ಯನ ಬಗ್ಗೆ ಗೊತ್ತಿರುವಂತದ್ದು ಬಹಳ ಲಿಮಿಟೆಡ್ ನಾಲೆಜ್. ಆದ್ರಿಂದ ನಮ್ಮ ಲಿಮಿಟೆಡ್ ನಾಲೆಜ್ ಅಲ್ಲಿ ನಾವು ಅವನಿಗೆ ನಮಸ್ಕಾರ ಮಾಡೋದೇ ಶ್ರೇಷ್ಠ ಇರುವಂತದ್ದು. ಗ್ರೇಟ್ ಗ್ರೇಟ್ ಗ್ರೇಟ್. ಕುಶಾಲಪರೆ ನಾನು ಈ ಒಂದು ಮಾತುಕತೆಗೆ ಸಮಾಪನ ಮಾಡಬೇಕು. ಸೂರ್ಯ ನಮಸ್ಕಾರದ ಈ ಒಂದು ಅಭಿಯಾನ ಈಗ ಜನರ ನಡುವೆ 75 ಕೋಟಿ ಜನ ಭಾಗಿದಾರರಾಗಬೇಕಲ್ಲ, ಸರ್ಕಾರದ ಆಶಯ, ಕನಸು. ಯಾಕೆಂತ ಹೇಳಿದ್ರೆ ಈಗಿನ ನಮ್ಮ ದೇಶದ ಪ್ರಧಾನಿಯವರು ಸ್ವತಃ ಯೋಗಾಭ್ಯಾಸ ಮಾಡೋದನ್ನು ಒಂದು ಸರಿಯಾದ ನಾಯಕರು ಇರೋದ್ರಿಂದ ಅವರಷ್ಟು ಅದಕ್ಕೆ ಅನುಭವದ ಮುಖಾಂತರ ಅವರು ಇನ್ನೊಬ್ಬರು ಜನರಿಗೆ ಕೊಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಖಂಡಿತವಾಗಿ ಜನಸಾಮಾನ್ಯರಾಗಿ ನಾವು ಅದಕ್ಕೆ ಸ್ಪಂದಿಸಬೇಕು. ನಮ್ಗೆ ಎಲ್ಲಿ ಅವಕಾಶ ಆಗುತ್ತೋ ಅಲ್ಲಿ ಹೋಗಿ ಸೂರ್ಯ ನಮಸ್ಕಾರದ ಒಂದು ಅಭ್ಯಾಸವನ್ನು ಪಡ್ಕೊಳ್ಬೇಕು. ಮೊದಲದಾಗಿ ಶ್ರೀಕಾಂತ್ ಅವರು ಹೇಳಿದ ರೀತಿಯಲ್ಲಿ ಯೂಟ್ಯೂಬಲ್ಲಿ ಮತ್ತೆ ನಾವು ಉಪಯೋಗ ಮಾಡ್ಕೊಳ್ಳುವ. ಈಗ ನಮ್ಮದೇ ಮೆಥಡ್ನ ಹೇಳಿಕೊಡುವಂಥ ವಾಯ್ಸ್ ಇರ್ಬೋದು, ವಿನ್ಯಾಸಗಳಿರ್ಬೋದು, ಅದನ್ನು ಮತ್ತೆ ಉಪಯೋಗ ಮಾಡಿ. ಆದರೆ ಪ್ರಾರಂಭದಲ್ಲಿ ಒಂದಷ್ಟು ಸಮಯ ವೈಯಕ್ತಿಕವಾಗಿ ಆದರೂ ಅದು ತರಬೇತಿ ಪಡ್ಕೊಂಡು
ಮತ್ತೆ ನಾವು ಅಭ್ಯಾಸ ಮಾಡೋದು ಅನುಷ್ಠಾನ ಮಾಡಬೇಕು. ಇನ್ನು ಆ ಕಾರ್ಯಕ್ರಮದಲ್ಲಿ ಸಹಭಾಗಿಗಳಾಗಬೇಕು ಅಂತ ಹೇಳಿದ್ರೆ ಈಗಾಗಲೇ ಕೇಂದ್ರ ಸರ್ಕಾರದ ಆಯುಷ್ ಇಲಾಖೆಯಲ್ಲಿ ಅದಕ್ಕೆ ಲಿಂಕ್ ಇದೆ. ಆ ಲಿಂಕಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಬೇಕು. ನಮ್ಮ ಆಧಾರ್ ನಂಬರ್ ಸೇರಿಸಿ ರಿಜಿಸ್ಟರ್ ಮಾಡ್ಕೊಳ್ಬೇಕು. ರಿಜಿಸ್ಟರ್ ಮಾಡ್ಕೊಂಡಾದ ನಂತರ ನಾವು ಸೂರ್ಯ ನಮಸ್ಕಾರ ಮಾಡಿದ್ದನ್ನು ಒಂದೆರಡು ಆಕ್ಟಿವಿಟೀಸ್ ಅದನ್ನು ಅಪ್ಲೋಡ್ ಮಾಡಬೇಕು. ಆಗ ಅದಕ್ಕೆ ಮಾನ್ಯತೆ ಪತ್ರ ಸಿಗ್ತದೆ, ಒಂದು ಸರ್ಟಿಫಿಕೇಟ್ ಸಹ ಸಿಗ್ತದೆ. ನಾವು ಈ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದೀವಿ. ಅದು ಹೇಗೆ ಅವರು ಮಾನಿಟರ್ ಮಾಡ್ತಾರೆ ಅಂತ ಗೊತ್ತಿಲ್ಲ, ಬಟ್ ಅದು ಇನ್ನು ಅದು ನಾನು ಸಹ ಗಮನಿಸಬೇಕಷ್ಟೇ. ಬಟ್ ಇದೊಂದು ನಮಗೆ ಅವಕಾಶ. ಖಂಡಿತ ಈ ಯಜ್ಞದಲ್ಲಿ ನಾವೆಲ್ಲ ಭಾಗವಹಿಸುವ. ಯಾಕೆಂತ ಹೇಳಿದ್ರೆ ಸೂರ್ಯ ನಮಸ್ಕಾರದಿಂದ ಹಲವಾರು ಪ್ರಯೋಜನಗಳಿದೆ. ಅದು ನಾವು ಈಗ ಯಾವುದನ್ನು ವಿವರಿಸಲಿಲ್ಲ. ಅದು ದೈಹಿಕವಾಗಿ ಆಗಿರ್ಬೋದು, ಮಾನಸಿಕವಾಗಿ ಆಗಿರ್ಬೋದು, ಭಾವನಾತ್ಮಕವಾಗಿ ಆಗಿರ್ಬೋದು, ಆಧ್ಯಾತ್ಮಿಕವಾಗಿ ನನ್ನದು ಪ್ರಯೋಜನ ಸಿಗ್ತದೆ. ಅದರ ಪ್ರಯೋಜನ ನಾವು ಪಡ್ಕೊಳ್ಳುವಂಥದಕ್ಕೆ ನಾವು ಬದ್ಧರಾಗಬೇಕು ಅನ್ನುವಂಥದ್ದು ನನ್ನ ಈ ಸಂದರ್ಭ. ಆವಿಷ್ಕಾರ ಯೋಗ ಸದಾ ರೆಡಿ ಇದೆ. ಯಾರಿಗಾದ್ರೂ ಯೋಗ ವಿಶೇಷವಾಗಿ ಸೂರ್ಯ ನಮಸ್ಕಾರ ತರಬೇತಿ ಬೇಕು ಅಂತ ಹೇಳಿದರೆ ನಮ್ಮ ಕೇಂದ್ರದಲ್ಲಿ ಸಹ ನಾವು ಅದನ್ನು ಕೊಡುವಂತಹ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಒಳ್ಳೆ ವಿಚಾರ. ಶ್ರೀಕಾಂತ್ ಅವರೇ, ಸಮಾಪನ ಮಾಡುವ ಒಂದು ಮಾತಿದೆ, ಇದು ಬಹಳ ಪ್ರಚಲಿತವಾದ ನೋಡಿ. ಆದಿತ್ಯಸ್ಯ ನಮಸ್ಕಾರಾನ್ ಯೇ ಕುರುವಂತಿ ದಿನೇ ದಿನೇ ಚತ್ವಾರಿ ತಸ್ಯ ವರ್ಧಂತೆ ಆಯುಃ ಪ್ರಜ್ಞಾ ಯಶೋ ಬಲಂ. ಆದಿತ್ಯನಿಗೆ ಯಾರು ದಿವಸವೂ ನಮಸ್ಕಾರ ಮಾಡ್ತಾರೆ, ನನ್ನ ಒಂದು ಅಪೇಕ್ಷೆ ಅಥವಾ ಜನರ ಹತ್ರ ವಿನಂತಿ ಏನು ಅಂತ ಹೇಳಿದ್ರೆ ಇದನ್ನೊಂದು ಇನಿಷಿಯೇಟ್ ಆಗಿ ತಕೊಳ್ಳಿ. ಓಕೆ, ಇದರಲ್ಲಿ 4 ನಾನು ಈಗ ವಿಷಯ ಹೇಳ್ತೇನೆ, ಎಲ್ರಿಗೂ ಬೇಕಾದ್ದು. ಆದಿತ್ಯನಿಗೆ ಯಾರು ದಿವಸ ನಮಸ್ಕಾರ ಮಾಡ್ತಾನೋ ಅವನ ಆಯುಷ್ಯ, ಲೈಫ್ ಸ್ಪ್ಯಾನ್, ಬದುಕುವಂತ ಆಯುಷ್ಯ 30 ವರ್ಷ ಬದುಕಬಹುದು, ಅದ ಒಂದು 60 ವರ್ಷ ಬದುಕಿದ್ರೆ ಒಳ್ಳೇದಲ್ವಾ. ಸೊ ಆಯುಹು, ಪ್ರಜ್ಞಾ, ಬುದ್ಧಿಶಕ್ತಿ, ಧೀಶಕ್ತಿ, ಇದೆಲ್ಲವೂ ಪರಿಕಲ್ಪನೆಗಳು ಎಲ್ಲವೂ ಸೇರಿ ವೃದ್ಧಿ ಆಗುತ್ತೆ. ಯಶಸ್ಸು ಸಿಗುತ್ತೆ. ಯಾಕೆಂದ್ರೆ ಬಲ ವೃದ್ಧಿ ಆಗುತ್ತೆ. ಬಲ ವೃದ್ಧಿ ಆಗೋದ್ರಿಂದ ಆತನ ಯಶಸ್ಸು ವೃದ್ಧಿ ಆಗ್ತದಂತೆ. ಸೊ ಆದ್ದರಿಂದ ಇಂಥ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ಸರ್ಕಾರ ಹಮ್ಮಿಕೊಂಡಿರುವಾಗ ಪ್ರಜೆಗಳಾದ ಪ್ರಭುಗಳಾದ, ಯಾಕಂದ್ರೆ ನಮ್ದು ಪ್ರಜಾಪ್ರಭುತ್ವ, ಇಲ್ಲಿ ಪ್ರಜೆಗಳೇ ಪ್ರಭುಗಳು ಅಲ್ವಾ. ಆದ್ರಿಂದ ಇದು ನಮ್ಮ ಒಳ್ಳೆಯದಕ್ಕೆ ಅಂತ ಯಾವುದೇ ರೀತಿಯ ಪೂರ್ವಾಗ್ರಹವನ್ನು ಇಟ್ಟುಕೊಳ್ಳದೆ ಎಲ್ಲರೂ ಅದನ್ನ ಒಂದು ಸ್ವೀಕಾರ ಭಾವದಲ್ಲಿ ಸ್ವೀಕರಿಸಿ ಇದನ್ನ ಅಭ್ಯಾಸ ಮಾಡಿ ಇದರಿಂದ ಪ್ರಯೋಜನ ಪಡೆದು ನಮ್ಮನ್ನು ಆವರಿಸಿದ ಈ ತನಕದ ಒಂದು ಸಂಮೋಹಿನಿಂದ ನಾವು ಸ್ವಲ್ಪ ಬಿಡುಗಡೆ ಬರ್ತಾ ಇದ್ದೇವೆ. ಭಾರತೀಯ ಸಂಸ್ಕೃತಿಯ ಕಡೆಗೆ ಸ್ವಲ್ಪ ಮುಖ ಮಾಡ್ತಾ ಇದ್ದೇವೆ. ಇನ್ನು ಮುಂದಿನ ದಿವಸಗಳಲ್ಲಿ ಭಾರತೀಯ ಸಂಸ್ಕೃತಿಯನ್ನು ಇನ್ನಷ್ಟು ಜನರು ಸ್ವೀಕಾರ ಮಾಡಿ, ನಾವು ಮೊದಲು ಸ್ವೀಕಾರ ಮಾಡಿಕೊಂಡು ಬೆಳಗಿಸುವಂತಹ ಕೆಲಸ ಆಗಲಿ. ಈ ಮುಖೇನ ಇವತ್ತಿನ ಕಾರ್ಯಕ್ರಮ ಅದಕ್ಕೆ ನಮ್ಮಿಂದ ಆಯಾಮ ಕೇಂದ್ರದಿಂದಲಾಗಲಿ ಅಥವಾ ಆವಿಷ್ಕಾರ ಕೇಂದ್ರದಿಂದಾಗಲಿ ಅಥವಾ ಇನ್ಯಾವುದೇ ಕೇಂದ್ರದಿಂದ ಯಾರೂ ಸಹಾಯವನ್ನು ಪಡ್ಕೊಳ್ಳಿ. ಎಲ್ರಿಗೂ ಒಳ್ಳೆಯದಾಗಲಿ. ಎಸ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಸ್, ಈ ಒಂದು ಮಾತುಕತೆಯಲ್ಲಿ ಭಾಗಿಯಾದಂಥ ಕೋಟಿ ಸೂರ್ಯ ನಮಸ್ಕಾರ, 25 ಕೋಟಿ ಸೂರ್ಯ ನಮಸ್ಕಾರ ಇಂಥ ಒಂದು ಅಭಿಯಾನ ಈ ಮಕರ ಸಂಕ್ರಾಂತಿಯ ದಿವಸ ಆರಂಭವಾಗಿದೆ. ಫೆಬ್ರವರಿ 2ನೇ ವಾರ ತನಕ ನಡೀಲಿಕ್ಕೆ ಇದೆ. 75 ಕೋಟಿ ಜನ ಸೂರ್ಯ ನಮಸ್ಕಾರಗಳನ್ನು ಮಾಡಬೇಕು ಅನ್ನುವಂಥ, ಮತ್ತು ಒಟ್ಟಾರೆಯಾಗಿ ಅಂದರೆ ಯೋಗದ ಬಗ್ಗೆ ಮತ್ತಷ್ಟು ಒಂದು ಆಳವಾದ ಮತ್ತೊಂದು ವಿಶಾಲವಾದ ವ್ಯಾಪ್ತಿಯಲ್ಲಿ ಅದು ಪ್ರಸಾರ ಆಗಬೇಕು ಅನ್ನುವಂಥ ಒಂದು ಆಶಯ ಕೂಡ. ಇವತ್ತಿನ ಈ ಒಂದು ಮಾತುಕತೆಯಲ್ಲಿ ಭಾಗಿಯಾದಂಥ ಶ್ರೀಕಾಂತ್ SV, ನಿರ್ದೇಶಕರು, ಆಯಾಮ ಯೋಗ ಮತ್ತು ಹೀಲಿಂಗ್ ಸೆಂಟರ್, ಮಂಗಳೂರು, ಇವರಿಗೆ ನಾನು ಪ್ರೀತಿಪೂರ್ವಕವಾಗಿ ಧನ್ಯವಾದಗಳು ಸರ್. ಅದೇ ರೀತಿಯಾಗಿ ಕುಶಾಲಪ್ಪ ಗೌಡ ಎನ್, ಆವಿಷ್ಕಾರ್ ಯೋಗ ಕೇಂದ್ರ, ಮಂಗಳೂರು, ಇವರಿಗೆ ಕೂಡ ನಾನು ಪ್ರೀತಿಪೂರ್ವಕವಾಗಿ ಧನ್ಯವಾದ ಮಾಡ್ತಾ ಇದ್ದೇನೆ. ಎಸ್, ಎಲ್ಲರಿಗೂ ನಮಸ್ಕಾರ. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ಫಾದರ್ ಮುಲ್ಲಸ್ ಚಾರಿಟೇಬಲ್ ಟ್ರಸ್ಟ್, SDM ಕಾಲೇಜು, ಉಜಿರೆ.